ವೀಕ್ಷಕರೇ, ಸಾಲಿಯಾನ್ ಕೃಷಿ ಪ್ರೇಮ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಒಂದು ವಿಶೇಷವಾದಂಥ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಇಬ್ಬರು ಬಹಳ ಮುಖ್ಯವಾದಂಥ ಅತಿಥಿಗಳು ಪಾಲ್ಗೊಳ್ತಾ ಇದ್ದಾರೆ. ಒಬ್ಬರು ವ್ಯವಹಾರಸ್ಥರಾಗಿ ಉದ್ಯಮಿಗಳಾಗಿದ್ದುಕೊಂಡು ಕೃಷಿ ಪ್ರೇಮವನ್ನು ಹೊಂದಿಕೊಂಡು ತಮ್ಮ ಒಂದು ಮಾದರಿಯನ್ನು ಯುವಕರ ಮೇಲೆ ಅಗಾಧವಾಗಿ ಪ್ರಭಾವವನ್ನು ಬೀರ್ತಕ್ಕಂಥವ್ರು. ಮತ್ತೊಬ್ಬರು ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು, ಅವರ ಆಪ್ತರು ಕೂಡ. ಅವರು ಕೂಡ ಕೃಷಿಯಲ್ಲಿ ಅಗಾಧವಾದ ಆಸಕ್ತಿಯನ್ನು ಹೊಂದಿದವರು. ಇವತ್ತು ಕೃಷಿ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆಯೇನೋ ಅಂತಕ್ಕಂಥ ಆತಂಕದ ನಡುವೆಯೂ ಈ ಥರದ ಅಪರೂಪದ ವ್ಯಕ್ತಿಗಳು ನಮಗೆ ಒಂದಷ್ಟು ಮಾದರಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸಂಚಿಕೆಯನ್ನು ನಾವು ರೂಪಿಸ್ತಾ ಇದ್ದೇವೆ. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಅತಿಥಿಗಳನ್ನು ತಮಗೆ ನಾನು ಮೊದಲಿಗೆ ಪರಿಚಯ ಮಾಡಿಕೊಡ್ತೇನೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ SK ಸಾಲಿಯಾನ್ ಅವರು, ಖ್ಯಾತ ಉದ್ಯಮಿಗಳು ಮತ್ತು ಅಗಾಧವಾದಂಥ ಕೃಷಿ ಪ್ರೇಮಿಗಳು. ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಹಾಗೆ ಮತ್ತೊಬ್ಬರು ರಿತೇಶ್ ಶೆಟ್ಟಿ ಅಂತೇಳಿ, ಅವರು ಕೂಡ ಭಾಳ ಮುಖ್ಯವಾಗಿ ನಮ್ಮೊಟ್ಟಿಗೆ ಇವತ್ತು ಮುಖ್ಯ ಒಂದು ಶಾಲಾ ಶಿಕ್ಷಕರಾಗಿದ್ದುಕೊಂಡು ಜೊತೆಗೆ ಬಹಳ ಮುಖ್ಯವಾದಂಥ ಒಂದು ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷಿಯ ಒಂದು ಸಂಸ್ಕೃತಿಯನ್ನು ಉಳಿಸುವ ಹಿನ್ನೆಲೆಯಲ್ಲಿ SK ಸಾಲಿಯಾನ್ ಅವರ ಆಪ್ತರಾಗಿ ಒಂದಷ್ಟು ಚಟುವಟಿಕೆಗಳಲ್ಲಿ ಸದಾ ನಿರತರಾದಂಥವರು ರಿತೇಶ್ ಶೆಟ್ಟಿ ಸುಡಾದವರು. ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಇವತ್ತು ನಾವು ಯಾವ ವಿಷಯವಾಗಿ ಈ ಒಂದು ಸಂಚಿಕೆಯನ್ನು ನೋಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಮುಖವಾದ ಅಂಶಗಳನ್ನು ವೀಕ್ಷಕರಿಗೆ ನಾನು ಮೊದಲಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರೇ, ಇವತ್ತು ತಾಂತ್ರಿಕವಾದ ಬದುಕು, ಆಧುನಿಕತೆಯ ಬದುಕು, ಈ ಉದ್ಯಮದ ಬದುಕು, ಇದೆಲ್ಲದರ ಮಧ್ಯೆ ನಾವು ತಲ್ಲಣಿಸ್ತಾ ಇದ್ದೇವೆ. ಜೊತೆಗೆ ಅತಿಯಾದಂಥ ಆಧುನಿಕತೆಯ ಮಧ್ಯದಲ್ಲಿ ಸಾಕ್ತಕ್ಕಂಥ ನಮ್ಮ ಬದುಕಿನಲ್ಲಿ ಕೃಷಿ ಸಂಸ್ಕೃತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಜನಸಂಖ್ಯೆ ಹೆಚ್ಚಾದರೂ ಕೃಷಿಗೆ ಕಾರ್ಮಿಕರಿಲ್ಲ, ಇನ್ನೊಂದು ಕಡೆ ಶಿಕ್ಷಣ ಮತ್ತು ಕೃಷಿ ಬಗ್ಗೆ ನಾಲೆಜ್ ಹೆಚ್ಚಾದರೂ ಕೂಡ ಕೃಷಿಯಲ್ಲಿ ಕೆಲಸ ಕಾರ್ಯಗಳು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ. ಕೃಷಿಯಲ್ಲಿ ಕೆಲಸ ಮಾಡುವುದೇ ಇವತ್ತೊಂದು ಕೀಳು ದರ್ಜೆ ಅನ್ನೋ ನೆಲೆಗಟ್ಟಿನಲ್ಲಿ ಯೋಚನೆಗಳು ಮೂಡ್ತಾ ಇದ್ದಾವೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಇದಕ್ಕೆ ದೊಡ್ಡವರಾದವರು, ಹಿರಿಯರಾದವರು ಯಾವ ರೀತಿ ಪ್ರೋತ್ಸಾಹವನ್ನು ನೀಡ್ಬೋದು ಅನ್ನೋ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಈ ಇಬ್ಬರು ಪ್ರಮುಖರೊಂದಿಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸರ್, ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಮತ್ತೊಮ್ಮೆ ಸ್ವಾಗತ, ಪ್ರೀತಿಯ ನಮಸ್ಕಾರ. ಸರ್, ಇವತ್ತು ಮೊದಲನೇದಾಗಿ ನಿಮಗೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಮೊನ್ನೆ ನಮ್ಮ ವಾಹಿನಿಯ ವರದಿಯಲ್ಲಿ ಕೂಡ ತಾವು ನೋಡಿರ್ಬೋದು, ನಮ್ಮ ಇಡೀ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಗೊತ್ತಾಗಿದೆ SK ಸಾಲಿಯಾನ್ ಅವರು ಯಾವ ರೀತಿ ಕೃಷಿ ಕಾರ್ಮಿಕರನ್ನು ಪ್ರೀತಿಯಿಂದ ಕಾಣ್ತಾರೆ ಮತ್ತು ಒಟ್ಟುಗೂಡಿಸ್ತಾರೆ, ಕೆಲಸವನ್ನು ಮಾಡಿಸ್ತಾರೆ, ಈ ಸುಗ್ಗಿಯನ್ನು ಆರಂಭ ಮಾಡಿಬಿಟ್ಟಿದ್ದಾರೆ ಮಳೆಗಾಲಕ್ಕೆ ಅನ್ನೋದ್ರ ಬಗ್ಗೆ ವರದಿಯನ್ನು ನೋಡಿದ್ದೇವೆ. ಈ ರೀತಿಯಾದಂಥ ಒಂದು ಚಟುವಟಿಕೆ ನಿಮ್ಮಿಂದ ಆರಂಭವಾದಕ್ಕೆ ತಮಗೆ ಮೊದಲನೇದಾಗಿ ಸಾಕಷ್ಟು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್. ತುಂಬಾ ವರ್ಷದಿಂದ ಸ್ಪಂದನ ವಾಹಿನಿಯವರು ನಮ್ಮಲ್ಲಿ ಬಂದು ತುಂಬಾ ವರ್ಷದಿಂದ ಬರ್ತಾ ಇದ್ದಾರೆ. ಯಾವಾಗ ನಿಮ್ಮ ಸಾಗುವಳಿ ಕೃಷಿ ಪ್ರಾರಂಭ ಮಾಡ್ತೀರಿ ನಮಗೆ ತಿಳಿಸ್ತೀರಿ ಅಂತ ಅಡ್ವಾನ್ಸಲ್ಲಿ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಅದರ ರೀತಿಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ. ಈ ಸಲ ತುಂಬ ಜನರನ್ನು ಕರ್ಕೊಂಡು ಬೇರೆ ಚಾನಲ್ನವರು ಕೂಡ ಅವರೊಟ್ಟಿಗೆ ಬಂದಿದ್ದರು. ಇದೊಂದು ನಮಗೆ ಕೃಷಿ ಮಾಡೋದಂದರೆ ಒಂದು ಹುಮ್ಮಸ್ಸು. ಆ್ಯಕ್ಚುಲಿ ಅದು ಒಂದು ಇದು ನನಗೆ ಯಾರು ನೇಜಿ ಗೀಜಿ ಎಂತ ಬಿತ್ತನೆ ಮಾಡುವವರು ಉಳ್ಳಿಗೆ ಪ್ರಾರಂಭ ಮಾಡಲಿಲ್ಲ. ನಮ್ಮದು ಎಲ್ಲ ಕೆಲಸ ಕಾರ್ಯ ಇವತ್ತಿಗೆ ಮುಗಿದು ಕೂಡ ಆಯಿತು, ನಾಟಿ ಆಯಿತು, ಎಲ್ಲ ಆಯಿತು. ಖಂಡಿತ ಸರ್. ಈ ಹಿನ್ನೆಲೆಯಲ್ಲಿ ನೋಡುವಾಗ ನೀವು ಸ್ವತಃ ಈಗ ಒಂದಷ್ಟು ನಿಮ್ಮ ಬಗ್ಗೆ ನಾವು ತಿಳಿದುಕೊಳ್ಳುವ ಒಂದು ಕುತೂಹಲ ಸರ್. ನಿಮ್ಮ ಬಾಲ್ಯದ ಬಗ್ಗೆ ಮತ್ತು ಜೊತೆಗೆ ನಿಮ್ಮ ಚಟುವಟಿಕೆಗಳ ಬಗ್ಗೆ ಮತ್ತು ನಿಮ್ಮ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಇದರ ಜೊತೆಗೆ ಕೃಷಿ ಯಾಕೆ ನಿಮಗೆ ಇಷ್ಟೊಂದು ಇಷ್ಟವಾದಂಥ ಕಾಯಕ ಅನ್ನೋ ನೆಲೆಗಟ್ಟಿನಲ್ಲಿ ಒಂದಷ್ಟು ನಿಮ್ಮ ಬಾಲ್ಯದಲ್ಲಿ ಕೃಷಿ ಬಗ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಥವಾ ಯಾರಿಂದಲಾದರೂ ಪ್ರೇರಣೆಯಾಗಿದ್ದು ಏನಾದರೂ ಇದೆಯಾ ಅಂತ ಸರ್? ಕೃಷಿ ಅಂದರೆ ನಮ್ಮ ಕುಟುಂಬ, ನಮ್ಮ ಜನ ಇದು ಮೊದಲಿನಿಂದಲೂ ಕೃಷಿಯಲ್ಲಿ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯರಿಂದ, ನಮ್ಮ ಅಜ್ಜ, ನನ್ನ ಮಾವ ಅಂದಿನ ಕಾಲದಿಂದಲೂ ಮಾಡ್ತಾ ಇದ್ದೇವೆ. ನಾವು ಚಿಕ್ಕಂದಿನ ಶಾಲೆಗೆ ಹೋಗುತ್ತಾ ಕೃಷಿ ಚಟುವಟಿಕೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದಿದ್ದೇವೆ. ಅದೇ ರೀತಿಯನ್ನು ಮತ್ತೆ ಪ್ರಾಯ ಶಾಲೆಗೆ ಹೋಗಿ ಆಯಿತು. ನಮ್ಮದು SLC ಆದ ನಂತರ ನಾನು 1-2 ವರ್ಷ ನಮ್ಮದು ಬೇಗನೆ ಮದುವೆ ಕೂಡ ಆಯಿತು. ಮದುವೆ ಆದ 1-2 ವರ್ಷದಲ್ಲಿ ನಾನು ಬೊಂಬೆ ಹಿಡಿದೆ 1970ನಲ್ಲಿ. 70ನಲ್ಲಿ ಒಂದು 4-5 ವರ್ಷ ಕೆಲಸ ಮಾಡ್ತಾ ಒಂದು 1980ಯಲ್ಲಿ ನಾನು ನನ್ನ ಸ್ವತಃ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆ ಸ್ವತಃ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ನಾನು ದಿನಕ್ಕೆ ಬಿಸ್ನೆಸ್ ನಾನು ಒಳ್ಳೆಯ
ಫಲ ಕಂಡು ಬಂತು ನನಗೆ. ಓಕೆ ನಾನು ಅದೆಲ್ಲ ಆ್ಯಕ್ಚುಲಿ ಯಶಸ್ವಿ ಉದ್ಯಮಿಯಾಗಿ ಒಂದು 25 ವರ್ಷ ಉದ್ಯಮಿಯಾಗಿ ನಾನು ಬೊಂಬೆಯಲ್ಲಿ ಓಕೆ ಸರ್. ದುಡಿದೆ. ಒಳ್ಳೆ ನನ್ನ ಯಶಸ್ವಿ ಬಿಸ್ನೆಸ್ ಆಗಿ ಕಂಡು ಬಂದಿದೆ. ಓಕೆ ಸರ್. ಮತ್ತೆ ಪುನಃ ಊರಿನಲ್ಲಿ ಬಂದು ಅದರ ಮಧ್ಯದಲ್ಲಿ ಊರಿನಲ್ಲಿ ಬಂದು ಬೆಳ್ಮಣ್ಣಲ್ಲಿ ನಾನು ಪೆಟ್ರೋಲ್ ಪಂಪ್, ಸರ್ವಿಸ್ ಸ್ಟೇಷನ್, ಕಾಂಪ್ಲೆಕ್ಸ್, ಮದುವೆ ಹಾಲ್, 2-3 ಮದುವೆ ಹಾಲ್ ಎಲ್ಲ ನಮ್ಮದು ಇದೆಲ್ಲ ಚಟುವಟಿಕೆ ಎಲ್ಲ ಚಾಲು ಆಗಿದ್ದು. ತುಂಬ ಅದನ್ನು ದಿನದಿಂದ ಅದು ಕೂಡ ಬೆಳೀತಾ ಬಂತು. ಅದನ್ನು ಸರಿಯಾಗಿ ನೋಡೋರಿಲ್ಲ ಅಂತೇಳಿ ಮನೆ ಕೂಡ ಕಟ್ಟಿದ್ದು, ಒಂದು ಬಂಗ್ಲಾ ಇದೆ. ನೋಡೋರು ಇಲ್ಲ ಅಂತೇಳಿ ಬಿಸ್ನೆಸ್ ಎಲ್ಲ ನನ್ನ ಮಗನಿಗೆ ಕೊಟ್ಟು ನಾನು ಊರಿಗೆ ಒಂದು 2000ನಲ್ಲಿ ಊರಿಗೆ ಬಂದು ಇಲ್ಲಿ ನೆಲೆಸಲಿಕ್ಕೆ ಚಾಲು ಮಾಡಿದೆ. ಅದರೊಂದಿಗೆ ನನ್ನ ಮಾವ ಕೃಷಿ ಮಾಡ್ತಾ ಇದ್ರು. ಅವರು ಪ್ರಾಯ ಹೆಚ್ಚು ಆಗ್ತಾ ಬಂತು. ಮತ್ತೆ ಅದನ್ನು ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಅವರು ಮಾಡುವ ಕೃಷಿ ರೀತಿ ಬೇರೆ, ನಂದು ಬೇರೆ ಆಯಿತು. ನಾನು ದಿನದಿಂದ ದಿನಕ್ಕೆ ಜನರು ಒಂದೆರಡು ದಿವಸದಲ್ಲಿ ಸಾಗುವಳಿ ಮುಗಿಸುವ ರೀತಿಯಲ್ಲಿ ಒಳ್ಳೆಯ ಒಂದು ಅಡ್ವಾನ್ಸ್ನಲ್ಲಿ ಜನರು ಯಾವಾಗ ಕೃಷಿ ಮಾಡುವ 1-2 ತಿಂಗಳು ಮೊದಲೇ ಅದನ್ನೆಲ್ಲ ನಾಟಿ ಮಾಡಿ ನೇಜಿ ಮಾಡಿ ಜನರು ಸ್ಟಾರ್ಟ್ ಮಾಡೋ ಮೊದಲು ಅದನ್ನು ನಾನು ಮುಗಿಸ್ಕೊಂಡು ಬರ್ತದೆ. ಜನ ಕೂಡ ನನಗೆ ನಿನ್ನೆ ಕೂಡ 35 ಜನ ಹೆಂಗಸರು, 7-8 ಜನ ಗಂಡಸರು ಇದ್ರು. ಇವತ್ತು ಕೂಡ 25-12 ಗಂಡಸರು. ಇವತ್ತು 2 ದಿವಸದಲ್ಲಿ ನಮ್ಮ ಸಾಗುವಳಿ ಎಲ್ಲ ಮುಗಿದಾಯಿತು. ನೇಜಿ ಅದು ಇದೆಲ್ಲ ಹೆಚ್ಚಾಯಿತು. ಆಸುಪಾಸಿನವರಿಗೆಲ್ಲ ಅವರಿಗೆ ಇದು ಮಾಡಿ ನಮ್ದು ಟಿಲ್ಲರ್ ಕೊಟ್ಟು ಅವರ ಸಾಗುವಳಿ ಎಲ್ಲ ನಾನೇ ನೇಜಿ ಕೂಡ ಕೊಟ್ಟು ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೇನೆ. ನಾನು ಸಾಗುವಳಿ ಮಾಡ್ತೇನೆ, ಕೃಷಿ ಮಾಡ್ತೇನೆ ಅಂದ್ರೆ ನನ್ನ ಆಸುವಾಸಿನವರು ಕೂಡ ಈಗ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅದನ್ನು ನನಗೆ ಆ್ಯಕ್ಚುಲಿ ಅವರ ಮನಸ್ಸಲ್ಲಿ ಇವರಿಗೆ ಅಗತ್ಯ ಇಲ್ಲ, ಆದರೂ ಮಾಡ್ತಾನೆ. ಅದಕ್ಕಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ ಈ ದಿವಸದಲ್ಲಿ. ಇಲ್ಲದ್ರೆ ಅದು ಕೃಷಿ ಅಂದರೆ ನಮ್ಮ ಆಸುಪಾಸಿನಲ್ಲಿ ಈಗ ನಿಮಗೆ ಹಸಿರು ಕಾಣಿಕೆ ಸಿಗ್ಲಿರುವುದು ಅದೇ ಊರಿನಲ್ಲಿ. ಬೇರೆ ಆಜುಬಾಜಿನಲ್ಲಿ ಅಷ್ಟು ನಿಮಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಇನ್ನು ಎಷ್ಟು ದಿನ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ದಿನ ಮಾಡುವುದು ಅಂತ ಹೇಳುದು. ನಿಜ ಸರ್. ಸರ್ ಹಾಗೆ ತಮಗೂ ಕೂಡ ಅಭಿನಂದನೆಗಳು ಸಲ್ಲಿಸಬೇಕು. ಯಾಕಂದರೆ ಸರ್ ಜೊತೆಗೆ ಆಪ್ತರಾಗಿದ್ದುಕೊಂಡು ಸಲಹೆ ಸಹಕಾರಗಳನ್ನು ನೀಡಿಕೊಂಡು, ವಿಶೇಷವಾಗಿ ನೀವು ಶಿಕ್ಷಣ ರಂಗದಲ್ಲಿದ್ದವರು, ಶಾಲಾ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರಲಿಕ್ಕೆ ಕೃಷಿ ಚಟುವಟಿಕೆಗಳು ಭಾಳ ಮುಖ್ಯವಾದದ್ದು ಸರ್. ಈ ಹಿನ್ನೆಲೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಅಥವಾ ನಿಮ್ಮ ಗ್ರಾಮಸ್ಥರಿಗೆ ಕೃಷಿ ಬಗ್ಗೆ ನೀವು ಯಾವುದೇ ಆದರೂ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಒಂದಷ್ಟು ಈ ರೀತಿಯ ಸಂಘಟನೆಗಳನ್ನು ಮಾಡ್ತಕ್ಕಂಥದ್ದು ಏನಾದರೂ ಚಟುವಟಿಕೆಗಳು ಸರ್ ನಿಮ್ಮ ನೆನಪಿರುವ ಹಾಗೆ? ಈ ಕೃಷಿ ಅಂತ ಹೇಳಬೇಕಾದ್ರೆ ಅದರಲ್ಲೂ ಕೂಡ ಈ ಭತ್ತದ ಕೃಷಿ ಮಾಡತಕ್ಕಂಥ ರೈತ ಒಂಥರ ಯಾರಿಗೂ ಬೇಡ ಆ ರೀತಿ ಒಂದು ಆ ರೀತಿಯಾದಂಥ ಸಿಚುವೇಶನ್ ಇವತ್ತು ನಿರ್ಮಾಣವಾಗಿ ಬಂದಿದೆ. ಆದರೆ ನಾವು ಹೇಳೋದಿಷ್ಟೇ, ಈಗ ನಾನು ಶಾಲೆಯನ್ನು ಕೂಡ ಹೇಳೋದಿಷ್ಟೇ, ನಾವು ಸಿಗುವಾಗ ಕೃಷಿ ಬಗ್ಗೆ ಮಾತಾಡ್ತಾ ಅಷ್ಟು ಖುಷಿ ಪಡ್ತೇವೆ. ಅದಕ್ಕೆ ಹಿನ್ನೆಲೆ ಉಂಟು. ಇವತ್ತು ನಾನು ಒಬ್ಬ ಶಿಕ್ಷಕನಾಗಿರ್ಬೋದು, ನಾನು ಕೂಡ ನನ್ನ ಮಟ್ಟಿಗೆ ನನ್ನ ಕಾಲ ನಿಂತು ವ್ಯವಹಾರ ಮಾಡಿರ್ಬೋದು. ಶಾಲೆಯನ್ನು ಹೇಳಿದಾಗೆ ಅದರ ಮೂಲ ಕೃಷಿ. ನಾವು ಶಾಲೆ ಹೋಗುವಾಗ ಕೃಷಿ ಚಟುವಟಿಕೆ ಮಾಡಿಕೊಂಡು ಒಂದು 8-10 ಮೈಲ್ ನಡ್ಕೊಂಡು ಹೋಗಿ ಶಾಲೆ ಕಲ್ತವ್ರು, ನಾನಾಗಿ ಶಾಲೆನಾಗಲಿ. ನಮಗೆ ಮೂಲವೇ ಕೃಷಿ. ನಾವು ವಿದ್ಯೆ ಕಲೀಲಿಕ್ಕೆ ನಮಗೆ ಬುನಾದಿಯೇ ಕೃಷಿ. ನಮ್ಮ ಹಿರಿಯರು, ನಮ್ಮ ಅಜ್ಜ ಬಿಜ್ಜಂದ್ರೆಲ್ಲ ಅದನ್ನೇ ಮಾಡಿಕೊಂಡು ನಮ್ಗೆ ವಿದ್ಯೆ ಕೊಟ್ಟಿದ್ದಾರೆ. ನಾವು ನಮ್ಮ ವಿದ್ಯೆಯಲ್ಲಿ ನಮಗೆ ಉದ್ಯೋಗ ಮಾಡಿದ್ದೇವೆ. ನಾವು ಉದ್ಯಮಿಗಳಾದರೂ ಕೂಡ ಕೃಷಿಯನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೂಲ ಮರೆತಾಗ್ತದೆ. ಅದಕ್ಕೋಸ್ಕರ ನಾವೇನು ನಮ್ಮ ಹಿರಿಯರು ಮಾಡಿದ ಆಸ್ತಿಯನ್ನು ಕೃಷಿ ಮಾಡ್ತಿದ್ವಿ. ಶಾಲೆನವರು ಮಾಡಿದಾಗೆ ನಾನು ಕೂಡ 2 ಕೃಷಿ ಮಾಡ್ತೇನೆ. ಈಗ ಕಾರ್ತಿ ಮತ್ತು ಕೊಳಕೆ 2 ಕೃಷಿ ಮಾಡ್ತೇನೆ. ಒಂದು 10 ಎಕರೆ ಕೃಷಿ ಭತ್ತ ಕೃಷಿ ಮಾಡ್ತೇನೆ. ಅದರೊಂದಿಗೆ ನಾನು ಕಂಡುಕೊಂಡ ಸತ್ಯ ಅಂತ ಹೇಳಿದ್ರೆ, ನಾನು ಕೃಷಿ ಮಾಡೋದ್ರಿಂದಾಗಿ ನನ್ನ ಸುತ್ತಮುತ್ತ ಶಾಲೆನಂತರನೇ ಬೇರೆ ಎಲ್ಲ ಯುವಕರಿಗೆ, ನಮ್ಮ ಸುತ್ತಮುತ್ತಲ ರೈತರಿಗೆ ಅನುಕೂಲ ಆಗಿದೆ. ಅವ್ರಿಗೆ ಕೂಡ ಒಂದು ಮೋಟಿವೇಶನ್ ಆಗಿದೆ. ಮಾಸ್ಟ್ರು ಬೇಸಾಯ ಮಾಡ್ತಾರೆ, ನಾವು ಕೂಡ ಮಾಡಬೇಕು. ನನಗೂ ಮಾಸ್ಟ್ರು ಮತ್ತೆ ನಾನು ಆ್ಯಕ್ಚುಲಿ ಕೃಷಿ ಕುಟುಂಬ ಬಂದವ. ನಾನೊಬ್ಬ ರೈತ. ನಾನು ರೈತನ ಮಗನಾಗಿದ್ದುಕೊಂಡು ಮತ್ತೆ ಶಿಕ್ಷಕನ ವೃತ್ತಿಗೆ ಬಂದವ. ಈ ಎಂತ ಹೇಳಿದ್ರೆ, ನಮ್ಮ ಅಲ್ಲಿ 10 HP ತನಕ ನೀರಿನ ಆಶ್ರಯ ಫ್ರೀ ಇದೆ. ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ. ಎಷ್ಟು ಬೇಕಾದ ನೀರು ಉಪಯೋಗಿಸಿದ್ರು ಕೂಡ ಅದರ ಬಗ್ಗೆ ಸರ್ಕಾರದವ್ರು ನಮಗೆ ಯಾವುದೇ ಒಂದು ಆಕ್ಷೇಪಣೆ ಇಲ್ಲ. ನಾನು ಈ ದೃಷ್ಟಿಯಿಂದ ನಮ್ಮ ನೀರಾವರಿಯನ್ನು ಸ್ವಲ್ಪ ಅಲ್ಲಿ ಎಕ್ಸ್ಟೆನ್ಷನ್ ಮಾಡಿ ಅಲ್ಲಿ ಬರಡು ಭೂಮಿ ಇದ್ದ ಕೃಷಿಕರಿಗೆ ಉಚಿತ ನೀರು ಕೊಟ್ಟು, ನಾನೇನು ಹಣ ಕೊಡಲಿಕ್ಕಿಲ್ಲ. ನನಗೆ ಸರ್ಕಾರದ ಧರ್ಮದ ನೀರನ್ನು ಧರ್ಮ ಕೊಡ್ತೇನೆ. ಅದರಿಂದ ನನಗೆ ತುಂಬ ಬೆನಿಫಿಟ್ ಆಯಿತು. ನಮ್ಮ ಸುತ್ತಮುತ್ತಲಿನ ಎಲ್ಲ ನೀರಾವರಿ ಅಂತರ್ಜಲ ವೃದ್ಧಿ ಆಯಿತು. ಅದರೊಟ್ಟಿಗೆ ನಾನು ಒಬ್ಬನೇ ಕೃಷಿ ಮಾಡೋದ್ರಿಂದಾಗಿ ನನಗೆ ಅಲ್ಲಿ ಸಮಸ್ಯೆ ಇತ್ತು.
ಕಾಡುಗೊಣದ ಸಮಸ್ಯೆ, ನವಿಲಿನ ಸಮಸ್ಯೆ, ಈ ಕಡೆಯಿಂದ ಹಂದಿ ಸಮಸ್ಯೆ, ಮಂಗನ ಕಾಟ. ನಾವು ಒಬ್ಬನೇ ಮಾಡುವಾಗ ಎಲ್ಲ ನನ್ನ ಗದ್ದೆಗೆ ಬಂದು ದಾಳಿ ಮಾಡ್ತಿದ್ವಿ ಎಲ್ಲ ಕಾಡು ಮೃಗಗಳು. ಈಗ ನಮ್ಮ ಸುತ್ತಮುತ್ತ 5-6 ಮಂದಿ ಕೃಷಿಕರು ಕೃಷಿ ಮಾಡೋದ್ರಿಂದಾಗಿ ನಾವು ಒಟ್ಟಿಗೆ ಸೇರಿಕೊಂಡು ಅದನ್ನು ಎದುರಿಸ್ತೇವೆ, ಒಟ್ಟಿಗೆ ಖುಷಿಯಿಂದ ಕೃಷಿ ಮಾಡ್ತೇವೆ. ಈಗೆಲ್ಲ ನೋಡ್ತೀವಿ ನಮಗೆ ನೀರು ಮೊನ್ನೆ ಏಪ್ರಿಲ್ ಮೇಲೆ ಕೂಡ ನಮ್ಮ ಬಾವಿಯಲ್ಲಿ ಒಂದು 20-25 ಫೀಟ್ ನೀರಿತ್ತು. ಇದು ಮೂಲ ಕಾರಣ ನಾವು ಕೃಷಿ ಮಾಡೋದ್ರಿಂದ. ಅದನ್ನು ನಾವು ಅರಿಬೇಕು. ಅದನ್ನು ನಾನು ಹೇಳಲಿಕ್ಕೆ ನಮ್ಮ ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಖಂಡಿತ ಸರ್, ಖಂಡಿತ. ಎಸ್ ಸರ್, ಇವತ್ತು ತಮಗೆ ಕೇಳೋದಾದರೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶ, ಭಾರತ ದೇಶ ಕೃಷಿ ನಾಡು ಅಂತಕ್ಕಂಥದ್ದು ಗೊತ್ತಿರೋ ವಿಷಯ. ಮತ್ತು ಇದು ಮೂಲತಃ ಕೃಷಿಯನ್ನು ಅವಲಂಬಿಸಿ ಬೆಳೆದು ಬಂದಂಥ ಒಂದು ನಾಗರಿಕತೆ ಅಥವಾ ಒಂದು ದೇಶ ಒಂದು ಕೃಷಿ ಆಧಾರದ ಮೇಲೆ ಬೆಳೆದು ಬಂದಂಥವ್ರು. ಇವತ್ತು ಎಲ್ಲೋ ಒಂದು ಕಡೆ ಕೃಷಿಗೆ ದೊಡ್ಡ ಮಟ್ಟದ ಧಕ್ಕೆ ಆಗ್ತಾ ಇದೆ. ನಾವು ನಾಳೆ ದಿವಸ ಕಂಪ್ಯೂಟರ್ನ ಕೀಬೋರ್ಡ್ನ ತಿನ್ನೋದಕ್ಕಾಗೋದಿಲ್ಲ, ನಮಗೆ ಭತ್ತದ ಅಕ್ಕಿನೇ ಬೇಕಾಗ್ತದೆ. ನಾಳೆ ದಿವಸ ನಮಗೆ ಇನ್ನೊಂದು ಮೊಬೈಲು ಇನ್ನೊಂದು ತಿನ್ನೋದಕ್ಕಾಗೋದಿಲ್ಲ, ಅದಕ್ಕೆ ಬೇಕಾದ ನಮ್ಮ ಬಾಯ್ಲ್ ರೈಸೇ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಇಷ್ಟಿದ್ರೂ ಕೂಡ ಒಂದು ಕಡೆಯಿಂದ ಕೃಷಿಗೆ ಜನ ಬರ್ತಾ ಇಲ್ಲ. ಅದರಲ್ಲಿ ವಿದ್ಯಾವಂತರು ಅನ್ಸ್ಕೊಂಡವರು ಅಥವಾ ಹೆಚ್ಚಿನ ಉನ್ನತ ವ್ಯಾಸಂಗವನ್ನು ಮಾಡಿದಂಥವ್ರಾಗಿರ್ಬೋದು. ಇನ್ನು ಜೊತೆಯಲ್ಲಿ ಆಸ್ತಿ ಇದೆ, ನೀರಿದೆ, ಜಮೀನಿದೆ, ಎಲ್ಲವೂ ಇದ್ರೂ ಕೂಡ ಹಿಂದೇಟಾಗ್ತಕ್ಕಂಥದ್ದು ಒಂದು ಕಡೆ. ಇನ್ನು ಕೆಲವು ಬರಗಾಲದ ನಾಡುಗಳು ಅಂತ ಈ ಉತ್ತರ ಕರ್ನಾಟಕ ಇರ್ಬೋದು. ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಉತ್ತರ ಕರ್ನಾಟಕದ ಸುಮಾರು 10-12 ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಕೃಷಿಯನ್ನ ಮಾಡುವವರಿದ್ದಾರೆ. ಅವರಿಗೆ ನೀರಿಲ್ಲ, ಸರಿಯಾದ ಜಮೀನಿಲ್ಲ, ಅಲ್ಲಿ ರಿಸೋರ್ಸ್ ಇಲ್ಲ, ಆದ್ರೆ ಕೃಷಿಯನ್ನ ಮಾಡ್ಲಿಕ್ಕೆ ಆಸಕ್ತಿ, ಅವರು ವಲಸೆ ಹೋಗಿ ಬದುಕನ್ನ ಕಳೆಯುವಂತ ಪರಿಸ್ಥಿತಿ. ಆದ್ರೆ ನಮ್ಮಲ್ಲಿ ನೀರಿದೆ, ಜಮೀನಿದೆ, ಪ್ರಕೃತಿಯ ಒಂದು ಸಹಕಾರ ಇದೆ. ಹೌದು, ಇದೆಲ್ಲ ಇದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ ಕೃಷಿಗೆ. ಈ ಹಿನ್ನೆಲೆಯಲ್ಲಿ ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಒಂದು ಸಣ್ಣ ವಿಶ್ಲೇಷಣೆ ಮಾಡಿ ಸರ್, ದಯವಿಟ್ಟು. ಸಣ್ಣ ವಿಶ್ಲೇಷಣೆ. ಜನರಿಗೆ ಈಗ ಆಕ್ಚುಲಿ ಅದರಲ್ಲಿ ಲಾಭ ಸಿಕ್ಕುದಿಲ್ಲ, ಜನ ಸಿಕ್ಕುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಮಾಡ್ಲಿಕ್ಕೆ ಮನಸ್ಸು ಕೂಡ ಇಲ್ಲ. ಮನಸ್ಸಿದ್ರೆ ಮಾರ್ಗವಿದೆ, ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೆಚ್ಚು ಮಾಡಿದರೆ ಕಡಿಮೆ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಹೇಗೆ ಪೇಟೆಗೆ ಗೆಸ್ಟ್ ಹೋಗಿ ಬೆಳಿಗ್ಗೆ ಹೋಗಿ ಕೂತ್ಕೊಳ್ಳೋದು, ಏನು ಮಾಡೋದು, ಎಲ್ಲರ ಮೋಜು ಮಜಾ ಮಾಡಿ ದಿನ ಕಳೀಲಿಕ್ಕೆ ಶುರು ಮಾಡಿದ್ದಾರೆ. ಪಡ್ಲಿಕ್ಕೆ ಯಾರಿಗೂ ಇಷ್ಟ ಇರುವುದಿಲ್ಲ. ಈಗ ನನಗೆ ಕೂಡ ನನ್ನ ವಿಷಯ ಹೇಳುದಾದ್ರೆ, ನನಗೆ ಬೇಕಾದಷ್ಟು ಕೆಲಸ ಇಲ್ಲಿ ನನ್ನ ಆಫೀಸ್ನಲ್ಲಿ ಕೂಡ ಇದೆ, ಇಲ್ಲಿ ನೋಡ್ಲಿಕ್ಕೆ. ನಾನು ಬೆಳಿಗ್ಗಿಂದ ಸಂಜೆ ಅಲ್ಲಿ ಒಂದು 7-8 ಜನ ಇದ್ರೆ ದಿನ ಕೆಲಸಕ್ಕೆ, ಅವರೊಟ್ಟಿಗೆ ಇರುವುದಕ್ಕೆ, ಏನೆಲ್ಲ ಕೆಲಸ ಮಾಡ್ತಾರೆ ಅದನ್ನು ನೋಡ್ಬೇಕಾಗ್ತದೆ. ಅವರು ನಾನಿಲ್ಲೇ ಇದ್ರೆ, ನಾನೊಂದು ಹೇಳಿದ್ರೆ ಅವರೊಂದು ಬೇರೆ ಮಾಡ್ತಾರೆ. ಬೇರೆ ಕೂಡ ಕೆಲಸ ಇದೆ, ಒಂದು ಕಲ್ಟಿವೇಶನ್ ಅಲ್ಲ, ಬೇರೆ ಕೂಡ ನಮ್ದು ಕೆಲಸ ಎಲ್ಲ ಅಲ್ಲಿ ಇಲ್ಲೇ ನಡೀತಾ ಇರ್ತದೆ. ಅದಕ್ಕೆ ಬೆಳಿಗ್ಗೆ ಹೋಗಬೇಕು, ಸಂಜೆ ಹೋಗ್ತೇವೆ. ದಿನಕ್ಕೊಂದು ಟ್ರಿಪ್ ಅಲ್ಲಿ ಹೋಗಿ ಒಂದೊಂದು ದಿನ ಬೆಳಿಗ್ಗೆ ಹೋಗಿ ಸಂಜೆ ತನಕ ಅಲ್ಲೇ ಕೂತ್ಕೊಳ್ತೇನೆ ಕೃಷಿ ಇದರಲ್ಲಿ. ಕೃಷಿ ಬೇಡ ಬೇಡ ಬೇಡ, ಏನು ನಮಗೆ ಅಗತ್ಯ ಇಲ್ಲ, ಏನಾಗುದಿಲ್ಲ. ಇವತ್ತಿನ ದಿವಸಕ್ಕೆ ನಿಮ್ಮ ಒಂದು ಸುಡಿ ಬೈಹುಲ್ಲಿಗೆ 14-15 ರೂಪಾಯಿ ಉಂಟು. ಅಂದ್ರೆ ನೀವು ಎಷ್ಟು ಅದು ಸಿಕ್ಕುದಿಲ್ಲ. ನಾನು ನಿಮಗೆ ಹೇಳ್ತೇನೆ, ಒಂದು 40,000 ಬೈಹುಲ್ಲು ನಮ್ಮನ್ನು 2 ಮನೆಯಲ್ಲಿ ನಮ್ಮ ದನ ಕರುಗಳಿದೆ, ಅಲ್ಲಿ ನಮಗೆ ಬೇಕಾದಷ್ಟು ನಾವು ಸ್ಟಾಕ್ ಇಟ್ಟು ಒಂದು 40,000 ಬೈಹುಲ್ಲು ಮಾಡಿ 40,000 ಏನಾದರೂ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಹೇಳುದು, ತಿಂಗಳಿಗೆ ಅಂದ್ರೆ ಒಂದು ತಿಂಗಳಿಗೆ ನಾನು 10 ಕ್ವಿಂಟಲ್ ಅಕ್ಕಿ, 300 ತೆಂಗಿನಕಾಯಿ ನಮ್ಮ ಪಡ್ವಳ್ಳಿ ಶಾಲೆಗೆ ನಾನು ಕೊಡ್ತೇನೆ, ಹೈಸ್ಕೂಲಿಗೆ. ಎವ್ರಿ ಮಂತ್ 10 ಕ್ವಿಂಟಲ್ ಅಕ್ಕಿ ಮತ್ತು 300 ತೆಂಗಿನಕಾಯಿ. ವರ್ಷದ 9 ತಿಂಗಳಿಗೆ, 3 ತಿಂಗಳವರೆಗೆ ರಜೆಗೆ ಏನಲ್ಲಿ ಬರ್ತದಲ್ಲ, 9 ತಿಂಗಳಿಗೆ ನಾನು ಸಪ್ಲೈ ಮಾಡ್ತೇನೆ. ಅದು ನನ್ನ ಇದರಲ್ಲದೆ ಬೆಳೆದ ಅಕ್ಕಿ. ನಾವು 2 ಮನೆಯವರು ಊಟ ಮಾಡ್ತೇವೆ. 2 ಮನೆ ದನ ಕರುಗಳು ಬೈಹುಲ್ಲೆಲ್ಲ ತಿನ್ಲಿಕ್ಕೆ ನಮ್ಮದೇ. ನಾವು ನಮ್ಮ ಮನೆಯಲ್ಲಿ ನೀವು ತರಕಾರಿ ಉಂಟಲ್ಲ, ನಾವು ಬೇರೆ ಅಂಗಡಿಯಿಂದ ತರುವುದು ಒಳಗೆ 365 ಡೇಸ್ ನಾವು ನಮ್ಮ ತರಕಾರಿ ನಾವು ಬೆಳೆಸ್ತೀನಿ. ಹೌದು, ತಿಂತೇವೆ ನಮ್ಮ ಮನೆಯಲ್ಲಿ. ಖಂಡಿತ. ಅಟ್ಲೀಸ್ಟ್ ಇವತ್ತು ನಾವು ನಮ್ಮ ಮನೆ ಅಂಗಳದಲ್ಲಿ ಮತ್ತೆ ನಮ್ಮ ತೋಟದಲ್ಲಿ ನಮಗೆ ಬೇಕಾದ ತರಕಾರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಎಲ್ಲರೂ ಪೇಟೆಯಿಂದ ತರ್ತಾರೆ. ಪೇಟೆಯಲ್ಲಿ ಮೊದಲು ನಮಗೆ ಖಾಲಿ ಟೊಮೆಟೊವನ್ನು ನಾವು ಹೆಚ್ಚಾಗಿ ತರ್ತೇವೆ. ಫ್ರೂಟ್ಸ್ ತರ್ಬೋದು. ಫ್ರೂಟ್ಸ್ ನಲ್ಲಿ ಕೂಡ ನಮ್ಮಲ್ಲಿ ಪೇರಳೆ ಆಗ್ತದೆ, ಮಾವಿನ ಹಣ್ಣು ಆಗ್ತದೆ, ಜಾಮೂನು ಆಗ್ತದೆ, ಬಾಳೆಹಣ್ಣು ಬೇಕಾದಷ್ಟು ಆಗ್ತದೆ. ನಾವು ಮಾರುವುದೇ ಇಲ್ಲ ಬಾಳೆಹಣ್ಣು ನಮ್ಮ ಮನೆಯಲ್ಲಿ. ನಾವು ನಮ್ಮ ಕೆಲಸದವರಿಗೆ ನಮ್ಮ ಮನೆಯಲ್ಲಿ ನಾವು ತಿನ್ನೋದು. ಈಗ ನಮ್ಮ ಮಕ್ಕಳು ಬೊಂಬೈಯಿಂದವರಿಗೆ ಕೂಡ ಬಾಳೆಹಣ್ಣು ಬೇಡ, ಹಾಗೆ ಆಗಿದೆ ಪರಿಸ್ಥಿತಿ. ಬೇಕಾದಷ್ಟು ನಮ್ಮ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯನೇ ಉಂಟು. ಮಾಡ್ಲಿಕ್ಕೆ ಮನಸ್ಸಿಲ್ಲ ಇದ್ರೆ ಈಗ ತರಕಾರಿ ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಮಾಡ್ಲಿಕ್ಕೆ ಏನು ಕಷ್ಟ ಉಂಟು, ಅದನ್ನು ಕೂಡ ಮಾಡ್ಬೋದಲ್ಲ, ಯಾರು ಮಾಡುದಿಲ್ಲ.
ಖಂಡಿತ ಸರ್, ಖಂಡಿತ ಸರ್. ಹಾಗೆ ಇವತ್ತು ನಾವು ಈ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಈ ರೀತಿಯಾಗಿ ಒಂದು ನಮ್ಮ ಕಡೆಯಿಂದಲೂ ಒಂದಷ್ಟು ಹೇಳುವ ಹಾಗೆ ಮನಸ್ಸು ಇಲ್ಲದೆ ಇರತಕ್ಕಂಥದ್ದು, ಇದರ ಜೊತೆಗೆ ಒಂದಷ್ಟು ನಮ್ಮ ಜೊತೆಗೆ ಸಮಾಜ ಸರ್ಕಾರದ ಸ್ಪಂದನೆಯು ಕೂಡ ಕೊರತೆ ಕಾಣ್ತದೆ. ಇವತ್ತು ಬೆಳೆದಂತ ರೈತರಿಗೆ ಒಂದು ನೋಡುವಾಗ ನೋಡಿ, ತೆಂಗಿನಕಾಯಿಗೆ 5 ರೂಪಾಯಿ. ಹೌದು ಹೌದು ಹೌದು. ತೆಂಗಿನಕಾಯಿ ಎಷ್ಟು ಕಷ್ಟ. ಒಂದು ಮೊನ್ನೆ ಪೇಪರ್ ನಲ್ಲಿ ಬಂದಿತ್ತು, ಒಂದು ಲಿಂಬ ಹಣ್ಣಿಗೆ 6 ರೂಪಾಯಿ, ಒಂದು ತೆಂಗಿನಕಾಯಿಗೆ 5 ರೂಪಾಯಿ. 5 ರೂಪಾಯಿ ನೋಡಿ. ಈ ಪ್ರೋತ್ಸಾಹ ಇರುವಾಗ ಹೀಗೆ ಇರುವಾಗ ಯಾಕೆ ಮಾಡುದು, ಅದು ಕೂಡ ಆಗ್ತದೆ. ಹೌದು, ನಿಜವಾಗಿ ಈ ರೀತಿಯಾದಂಥ ಒಂದು ಬೆಲೆ ಏರಿಕೆ ಇಳಿವಿಕೆ, ಈ ಒಂದು ಏರುಪೇರು ಆಗ್ತಕ್ಕಂಥದ್ದು, ಮತ್ತು ಜೊತೆಗೆ ಒಂದು ವೈಜ್ಞಾನಿಕ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಕೆಲವೊಂದಷ್ಟು ಮೊದಲು ನೋಡಿ ಒಂದಷ್ಟು ಸರ್ಕಾರದಿಂದ ಕೃಷಿಗೆ ಪ್ರಧಾನವಾದಂಥ ಸಾಕಷ್ಟು ಯೋಜನೆಗಳು ಬರ್ತದೆ. ಇತ್ತೀಚೆಗೆ ಸರ್ಕಾರವು ಕೂಡ ಆದಾಯದ ಮೂಲವನ್ನು ಬೆನ್ನತ್ತಿ ಹೊರಟಿದೆ ಅಂತ ಕಾಣ್ತದೆ. ಕೃಷಿಯನ್ನ ಅಷ್ಟೊಂದು ಸಾಕಷ್ಟು ಇದಾವೆ ಇವತ್ತು ಯೋಜನೆಗಳು ಬರ್ತಾ ಇದೆ, ಆದರೂ ಕೂಡ ಒಂದು ಕಡೆ ಕೊರತೆಯನ್ನು ಕಾಣ್ತಾ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್, ಸರ್ಕಾರಗಳಿಂದ ಮತ್ತು ಸಮಾಜದಿಂದ ಯಾವ ರೀತಿಯಾಗಿ ಒಂದಷ್ಟು ವಿಶೇಷವಾದಂಥ ಸಹಕಾರವನ್ನು ತಾವು ನಿರೀಕ್ಷೆ ಮಾಡ್ತೀರಿ ಸರ್? ನೋಡಿ, ಸರ್ಕಾರದವರ ಯೋಜನೆ ಕೆಲವು ಯೋಜನೆಯಾಗಿ ಉಳಿಯುತ್ತದೆ. ರೈತ ಅಂದ ತಕ್ಷಣ ಸ್ವಲ್ಪ ಅವಿದ್ಯಾವಂತ ಜಾಸ್ತಿ ಇರ್ತಾರೆ. ಈಗ ರೈತರು ಕೂಡ ವಿದ್ಯಾವಂತರಿದ್ದಾರೆ, ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮುಟ್ಟುವಂಥ ವ್ಯವಸ್ಥೆ ಇಲ್ಲ. ಮೊದಲು ನೋಡಿ, ಯಾವುದೇ ಒಂದು ಇಲಾಖಾ ಸವಲತ್ತು ಇದ್ದರೂ ಕೂಡ ಹೋಬಳಿ ಮಟ್ಟದಲ್ಲಿ ಗ್ರಾಮ ಸಹಾಯಕರಂತ ಇದ್ದರು, ಕೃಷಿ ಸಹಾಯಕರಂತ ಇದ್ದರು. ಅದು ಹುದ್ದೆ ಉಂಟ ಇಲ್ಲೋ ಗೊತ್ತಿಲ್ಲ. ಅವರು ಯಾವುದಾದ್ರು ಬೆಳೆಗೆ ಕೀಟನಾಶಕ ಬೇಕಾದರೆ, ಏನಾದರೂ ಜಂತು ಹುಳು ಬಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರು. ಸರಿಯಾಗಿ ಕೃಷಿಯ ಬಗ್ಗೆ ಮಾಹಿತಿ ಕೊಡುವುದು ಕೃಷಿ ಇಲಾಖೆ ವಿಫಲವಾಗಿದೆ ಅಂತ ನಾನು ಹೇಳ್ತಿದ್ದೇನೆ. ಖಂಡಿತ ಖಂಡಿತ ಖಂಡಿತ. ನೋಡಿ, ಕೃಷಿ ಇಲಾಖೆ ಅಂತ ಇದೆ, ತೋಟಗಾರಿಕೆ ಇಲಾಖೆ, ಎಲ್ಲ ಇದೆ. ಇಲಾಖೆಯಾಗಿ ಉಳಿತದೆ ಅಂತ ಹೇಳಿದ್ರೆ ಅದು ನಾವು ಭಾರಿ ಬೇಸರ ಸಂಗತಿ ಅಂತ ಹೇಳಿ. ಖಂಡಿತ ಸರ್. ಬೆಳೆ ನಾವು ಪ್ರಾರಂಭ ಮಾಡ್ತೇವೆ, ಯಾವಾಗ ಬೆಳೆ ನಾವು ಬಿತ್ತನೆಗೆ ಬೀಜ ಬೇಕು ಆವಾಗ ಕೃಷಿ ಇಲಾಖೆಯಲ್ಲಿ ಬೀಜ ಸ್ಟಾಕ್ ಇಲ್ಲ. ನಮ್ದು ನಾಟಿ ಮುಗಿದ ನಂತರ ಹೇಳ್ತಾರೆ ಸ್ಟಾಕ್ ಬಂದ ಗೊಬ್ಬರ ಬೇಕು, ಗೊಬ್ಬರ ಸಿಕ್ಕುದಿಲ್ಲ. ಯಾವ ಗೊಬ್ಬರ ಬೇಕು ಆ ಗೊಬ್ಬರ ಸಿಗುದಿಲ್ಲ. ನೋಡಿ, ನಾವು ಈಗ ಬೆಳೆ ಬೆಳೆಸಿ ಭತ್ತ ಮಾರುವಾಗ ಭತ್ತದ ಬೆಳೆ 1,400 ಇರ್ತದೆ. ನಮ್ದೆಲ್ಲ ಕಟಾವು ಮುಗಿದು ಭತ್ತ ಎಲ್ಲ ದಾಸ್ತಾನು ಮುಗಿದ ನಂತರ ಬೆಳೆ ಏರ್ತದೆ. ತೆಂಗಿನಕಾಯಿ ನೋಡಿ, ನಾವು ಯಾವಾಗ ತೆಂಗಿನಕಾಯಿನ ಮಾರಾಟಕ್ಕೆ ನಾವು ರೆಡಿ ಉಂಟು ಆವಾಗ ಅದಕ್ಕೆ ಬೆಲೆ ಇಲ್ಲ. ಈ ರೀತಿಯಲ್ಲಿ ಪರಿಸ್ಥಿತಿ ಇರುವಾಗ ಈ ಬೇಸಾಯ, ಈ ತೋಟಗಾರಿಕೆ, ಈ ಸಾಗುವಳಿತನ ಬೇಡ ಅಂತ ಹೇಳಿ ಅದರಲ್ಲೂ ಕೂಡ ದಕ್ಷಿಣ ಉಡುಪಿಯಲ್ಲಿ ಹೆಚ್ಚಿನವರು ಕೂಡ ವಿದ್ಯಾವಂತರಾಗಿದ್ದಾರೆ. ಊರು ಬಿಟ್ಟು ಪರವರಿಗೆ ಹೋಗಿ ಹೆಚ್ಚಿನ ಸಂಪಾದನೆ ಮಾಡ್ತಾರೆ. ಇದರಿಂದಾಗಿ ನಮ್ಮ ಅವಿಭಾಜ್ಯದ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಬಹಳ ಹಿನ್ನಡೆ ಆಗಿದೆ ನನ್ನ ಅನಿಸಿಕೆ. ಸರ್, ಈಗ ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಈಗ ಕೆಲವು ದೇಶಗಳಲ್ಲಿ ಕೃಷಿಗೆ ತುಂಬ ಒಂದು ಪ್ಲ್ಯಾನ್ಡ್ ಆಗಿ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು. ಈಗ ರೈತರು ಕೂಡ ಹಾಗೆ ಈಗ ಜೂನ್ ಜುಲೈ ಟೈಮಲ್ಲಿ ಯಾವುದಕ್ಕೆ ಬೇಡಿಕೆ ಬರ್ತದೆ, ಮತ್ತು ಅದು ಯಾವ ಸೀಸನ್ ರಿಲೇಟೆಡ್ ಆಗ್ತದೆ, ಮತ್ತು ಆಗಸ್ಟ್ ಸೆಪ್ಟೆಂಬರ್ಲಿ ಯಾವುದಕ್ಕೆ ಬರ್ತದೆ, ತರಕಾರಿ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಮತ್ತು ಈ ಬೇಡಿಕೆಗೆ ಅನುಗುಣವಾಗಿ ಮತ್ತು ಆಮದು ರಫ್ತು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಭಾರಿ ಒಳ್ಳೆ ರೀತಿಯಾದ ಯೋಜನೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದ್ದೇವೆ. ಅಲ್ಲಿ ಈ ಮಟ್ಟದ ನಮ್ಮ ದೇಶದ ಹಾಗೆ ಬೆಲೆ ಏರುಪೇರು ಕಡಿಮೆ. ಈ ರೀತಿಯಾದಂಥದ್ದು ನಮ್ಮ ದೇಶದಲ್ಲಿ ಆಗಬೇಕಾದ್ರೆ ಯಾವ ಒಂದಷ್ಟು ವಿಚಾರಗಳು ಕೃಷಿ ತಜ್ಞರಾಗಿರ್ಬೋದು, ಈ ಕೃಷಿ ಅಥವಾ ಇನ್ನೊಂದು ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದಾವೆ, ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, ಇಂಥವರು ಈ ರೀತಿಯಾದಂಥ ಸಂಶೋಧನೆಗಳನ್ನು ಮಾಡೋದ್ರ ಬಗ್ಗೆ ಆಗಲಿ ಯಾವ ಸಲಹೆಗಳನ್ನು ಕೊಡ್ಬೋದು ಸರ್? ಆ್ಯಕ್ಚುಲಿ ಇವರು ಹೇಳಿದಾಗ ಕೃಷಿ ಇಲಾಖೆಯವರು ಅವರಿಗೆ ಪೇಪರ್ನೆಲ್ಲ ಬರ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ, ಬೀಜ ಸಿಗ್ತದೆ, ಇಂಥ ರೇಟ್ನಲ್ಲಿ ಸಬ್ಸಿಡಿ ಸಿಗ್ತದೆ, ಗೊಬ್ಬರ ಸಿಗ್ತದೆ. ನಾನು ನಿನ್ನೆಲ್ಲ ಮೊನ್ನೆ 2 ದಿವಸ ಮೊದಲು ಗೊಬ್ಬರಕ್ಕಾಗಿ ಫೋನ್ ಮಾಡಿದ್ದೆ ಸೊಸೈಟಿಗೆ ಫೋನ್ ಮಾಡಿದೆ. ಈಗ ಎಷ್ಟು DAPಗೆ ಎಷ್ಟು ಗೋಣಿಗೆ ಅಂತ ಕೇಳಿದೆ. ಮ್ಯಾನೇಜರ್ನಲ್ಲಿ ಹೇಳಿದ್ರು 1,350 ಅಂತ ಹೇಳಿದರು. ನನಗೊಂದು 6 ಗೋಣಿ ಬೇಕು, ನಾನು ಈಗ ಜನ ಕಳಿಸ್ತೇನೆ. ನಾನು ಅಲ್ಲಿದ್ದೆ, ಇಲ್ಲಿ ನನ್ನ ಇಲ್ಲಿ ಬೆಳ್ಮಲ್ಲಿ ಜನ ಇತ್ತು, ಅವ್ರಿಗೆ ಗಾಡಿ ತಗೊಂಡು ನೀನು ಅಲ್ಲಿ ಹೋಗೊಂದು 6 ಗೋಣಿ ತಗೊಂಡು ಬಾ. ಅಲ್ಲಿ ಹೋಗುವಾಗ ಹಣ ಸ್ವಲ್ಪ ಜಾಸ್ತಿ ನನಗೆ ಗೊತ್ತುಂಟು, ಹಣ ಸ್ವಲ್ಪ ಪೆಟ್ರೋಲ್ ತಗೊಂಡು ಅಲ್ಲಿ ಕೊಡು ಅಂತ ಹೇಳಿದೆ. ಅಲ್ಲಿ ಹೋಗುವಾಗ 1,350 ಹೇಳಿದ್ದಾರೆ ಅಲ್ಲ, ಅದು 1,400 ರೂಪಾಯಿ ಅವನು ಬಿಲ್ ಮಾಡಿ ತಂದು ಕೊಟ್ಟ ನನಗೆ. ಯಾರು ಇವಂತಂದು ನಾನು ವಾಪಸ್ ಅವರಿಗೆ ಫೋನ್ ಮಾಡಿದೆ. ನಿಮಗೆ ಈಗ ಫೋನ್ ಮಾಡಿ ನಾನು 5 ನಿಮಿಷ ಕೂಡ ಆಗಲಿಲ್ಲ, ಅಲ್ಲಿ ಲೋಡ್ ಮಾಡಿ ಇಲ್ಲಿ ಬಂದು ಒಂದು 15 ನಿಮಿಷ ಆಯಿತು. ಅವನು ಅಲ್ಲಿ ಮುಟ್ಟುವಾಗ 5 ನಿಮಿಷ ಕೂಡ ಆಗಲಿಲ್ಲ. ನೀವು 1,350 ರೂಪಾಯಿ ಅಂತ ಹೇಳಿದ್ರಿ, ಈಗ 1,400 ಚಾರ್ಜ್ ಮಾಡಿದ್ರಿ ಅಂತ. ಅದು ಈಗ ರೇಟ್
ಅವರು ಮೇಲೆ ಕೂತ್ಕೊಳ್ಳಿ, ಇವರು ಕೆಳಗಿದ್ದಾನೆ. ಅದು ಅವರು ನನಗೆ ಗೊತ್ತಿಲ್ಲ, ಅವರು ಈಗ ರೇಟ್ ಹೆಚ್ಚಾಗಿದೆ ಅಂತ ಕಡಿಮೆ ಆಗಿದೆ ಗೊತ್ತಿಲ್ಲ, ಹೆಚ್ಚಾಗಿರ್ಬೋದು, ನಾನು ಕೇಳಿ ಹೇಳ್ತೇನೆ ಅಂತೇಳಿ. 50 ರೂಪಾಯಿ ಒಂದು ಗೋಣಿಗೆ ಹೆಚ್ಚಾಗಿದೆ, ಒಂದು ಬ್ಯಾಗಿಗೆ. ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಈ ರೀತಿ ಪರಿಸ್ಥಿತಿ ಈಗ ಇದು ಯಾವ ಸೊಸೈಟಿಯ ವಿಷಯಗಳು. ಕೃಷಿ ಇಲಾಖೆ ಹೋದ್ರೆ ಅಲ್ಲಿ ಅದು ಇದು ಬರ್ತದೆ ಇದು ಬರ್ತದೆ ಎಲ್ಲ ಉಂಟು ಅಂತ ಹೇಳ್ತಾರೆ. ಅಲ್ಲಿ ಹೋಗುವಾಗ ಇಲ್ಲ, ನಿಮ್ಮ ಆರ್ಟಿಸಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ, ಆರ್ಟಿ ತಗೊಂಡು ಬನ್ನಿ, ಅದು ತಗೊಂಡು ಇದು ತಗೊಂಡು ಬನ್ನಿ. ಅದು ಇವತ್ತು ಮುಗಿಯಿತು, ಇನ್ನು ಬಂದಾಗ ನಾವು ಫೋನ್ ಮಾಡಿ ಹೇಳ್ತೇವೆ ನಿಮಗೆ. ಇದೆಲ್ಲ ಅವಸ್ಥೆ. ಯಾರಿಗೆ ಏನಂತ ಕೇಳಿದ್ರೆ ಯಾರು ಅವರು ಮತ್ತೆ ನಮ್ಮ ಆಫೀಸರ್ ಇವತ್ತಿಲ್ಲ, ಅವ್ರು ಹೊರಗೆ ಇದ್ದಾರೆ, ಅವರಲ್ಲಿ ಮಾತಾಡಿ ನೀವು ಅಂತ ಹೇಳಿ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ವಿಶೇಷವಾಗಿ ಸಾಲಿಯಾನ್ ಕೃಷಿ ಪ್ರೇಮ ಅಂತಕ್ಕಂಥ ಈ ಸಂಚಿಕೆ ಮುಂದುವರಿಯುತ್ತೆ. ಮತ್ತಷ್ಟು ಬಹಳ ಮಹತ್ವದ ವಿಚಾರಗಳು, ಮತ್ತಷ್ಟು ಅವರ ಅನುಭವದ ಲಹರಿಯನ್ನು ಕೇಳೋಣ. ಅದಕ್ಕಿಂತ ಮೊದಲು ಈ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಸಾಲಿಯಾನ್ ಕೃಷಿ ಪ್ರೇಮ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು SK ಸಾಲಿಯಾನ್ ಅವರು ಮತ್ತು ರಿತೇಶ್ ಶೆಟ್ಟಿ ಅವರು ಇಬ್ಬರೂ ಕೂಡ ಒಂದು ಕೃಷಿಯ ಬಗ್ಗೆ ಒಂದಷ್ಟು ತಮ್ಮ ಅನುಭವದ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಒಟ್ಟಿಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಈ ರೀತಿಯ ಚರ್ಚೆ, ಈ ರೀತಿಯ ಒಂದಷ್ಟು ಅಭಿಪ್ರಾಯಗಳ ಹಂಚಿಕೆ ಯಾತಕ್ಕೆ ಆಗಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ಮಾಡಬೇಕಾದ ಅನಿವಾರ್ಯತೆ ಇವತ್ತಿದೆ. ಕರಾವಳಿ ಭಾಗದಲ್ಲಿ ದಿನದಿಂದ ದಿನಕ್ಕೆ ಕೃಷಿ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರೋದು, ಇದಕ್ಕೆ ಸಾಕಷ್ಟು ಕಾರಣಗಳು ಇವೆ. ಆ ಕಾರಣಗಳು ಇದ್ದರೂ ಕೂಡ ಕೃಷಿ ನಮ್ಮ ಜೀವನಾಡಿ, ಈ ಜೀವನಾಡಿಯನ್ನು ಉಳಿಸ್ಕೊಂಡ್ರೆ ನಾಳೆ ದಿವಸ ಬದುಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡುವಾಗ ಒಂದಷ್ಟು ಮುಖ್ಯವಾಗಿ ನಾವು ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಜೀವಂತ ಮಾಡುವುದಕ್ಕೆ ಏನೇನು ಮಾಡಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಕೂಡ ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಎಸ್ ಸರ್, ವಿರಾಮದ ಬಳಿಕ ಮತ್ತೊಮ್ಮೆ ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್. ಸರ್, ಈಗ ಒಂದು ನಾವು ಕೊನೆಯಲ್ಲಿ ಮಾತನಾಡ್ತಾ ಇದ್ವಿ, ಇವತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಗಳಿರ್ಬೋದು, ಈ ಇಲಾಖೆಗಳಲ್ಲಿ ಒಂದು ವಿಳಂಬ ಧೋರಣೆ, ಮತ್ತೊಂದು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬರತಕ್ಕಂಥ ಸವಲತ್ತುಗಳು ಅಥವಾ ಸೌಲಭ್ಯಗಳು ಕೊಡದೇ ಇರತಕ್ಕಂಥದ್ದು, ಅಥವಾ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಒಂದಷ್ಟು ಈ ರೀತಿಯಾದಂಥ ಈ ಒಂದು ಅಚಾತುರ್ಯಗಳಿಂದ ಅಥವಾ ಈ ಒಂದು ಏನು ವ್ಯವಸ್ಥಿತತೆ ಅನ್ನೋದು ಕ್ರಮಬದ್ಧತೆ ಇಲ್ಲ, ಈ ಒಂದು ಇದರಿಂದ ರೈತರಿಗೆ, ಅದನ್ನೇ ಹೆಚ್ಚು ಸರ್ಕಾರದ ಮೇಲೆ ಅವಲಂಬಿತರಾದಂಥ ರೈತರಿಗೆ ಕೆಲವೊಂದು ಅನುಕೂಲತೆ ಅಲ್ಲಿ ಬಿಟ್ಟರೆ ಬೇರೆ ಕಡೆ ಸಿಗೋದಿಲ್ಲ ಅನ್ನೋ ನೆಲೆಗಟ್ಟಲ್ಲಿ ನೋಡುವಾಗ ಇದು ಎಲ್ಲೋ ಒಂದು ಕಡೆ ಸರಿ ಹೋಗುತ್ತಾ ಇಲ್ಲ ಈ ಪದ್ಧತಿ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಹೌದು. ಅದಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ? ಇದು ಇನ್ನು ಸುಮಾರು ವರ್ಷವೇ ಆಯಿತು, ಇಲಾಖೆಗಳಾಗಲಿ ಸುಮಾರು ವರ್ಷಗಳೇ ಆಯಿತು ಒಂದು ಯೋಜನೆಗಳು ಬರೋದಾಗಲಿ, ಆದರೂ ಕೂಡ ಅದಕ್ಕೆ ಮತ್ತೆ ಹಣವೂ ಕೂಡ ಅಗಾಧವಾಗಿ ಖರ್ಚಾಗ್ತದೆ. ಇದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ? ಸರಿಪಡಿಸ್ಲಿಕ್ಕೆ ಹೇಗೆ ಸರಿಪಡಿಸೋದು ಅಂತ ಗೊತ್ತಾಗಲ್ಲ. ಅದೇ ನಾನು ಹೇಳುವುದು, ಯಾವ ಕಡೆಗೆ ಯಾವ ಡಿಪಾರ್ಟ್ಮೆಂಟಿಗೆ ಹೋದರೂ ಅದು ಮಾಸ್ಟರ್ ಹೇಳಿದ ಅದು ಬಂದು ಮುಗಿದಾಯಿತು, ಅದು ಸಿಕ್ಕುದಿನ ಬರ್ತದೆ. ಹಾಗೆ ಏನು ಗಿಡ ಕೂಡ ಹಾಗೆ, ತೋಟಗಾರಿಕೆಗೆ ನೀವು ಕೇಳಿ, ನೀವು ಬನ್ನಿ, ನಾನು ಫೋನ್ ಮಾಡಿ ಹೇಳ್ತೇನೆ. ಮೊನ್ನೆ ವಿಷಯ ಏನೆಲ್ಲ ಉಂಟು ಅಂತ ಕೇಳಿದೆ. ತೋಟಗಾರಿಕೆಯಲ್ಲಿ ಒಳ್ಳೆ ಮೆಣಸಿನ ಗಿಡ ಬಂದಿದೆ ಈಗ, ಕಸಿ ಒಂದು ಗಿಡಕ್ಕೆ 50 ರೂಪಾಯಿ. ಅದಕ್ಕೆ ಸೀಕು ಬರೋದಿಲ್ಲ, ಅದಕ್ಕೆ ಏನು ರೋಗ ಏನು ಬರೋದಿಲ್ಲ, ಭಾಳ ಒಳ್ಳೆ ಬೇಗನೆ ಫಲ ಕೊಡ್ತದೆ. ನನಗೊಂದು ಸ್ಯಾಂಪಲ್ ಆಗಿ ಒಂದು 50-100 ಗಿಡ ಇಡಿ, ನಾನು ತಂದು ಹಣ ಅಡ್ವಾನ್ಸ್ ತಂದು ಕೊಡ್ತೇನೆ ಅಂತ ಹೇಳಿದ್ದೇನೆ. ನೀವು ಬಂದಾಗ ನನಗೆ ಹೇಳಿ ಅಂತೇಳಿ. ಆ್ಯಕ್ಚುಲಿ ನನಗೆ ಹೋದವರಲ್ಲಿ ಹೋಗ್ಲಿ ಪುರ್ಸೋತಿಲ್ಲ, ನಾಳೆ ಫೋನ್ ಮಾಡಿ ಅವ್ರಿಗೆ ಕೇಳಬೇಕು ಯಾವಾಗ ಬರ್ತದೆ, ಇಲ್ಲಾದರೆ ನಾಳೆ ಹಣ ಕೊಟ್ಟು ಬರಬೇಕು ಅಷ್ಟೇ. ಮತ್ತು ಯಾವುದರ ಈಗ ನಾನು ಇವನ್ನು ಜೇನು ಕೃಷಿ ಕೂಡ ಮಾಡಿದೆ, ಒಂದು 10 ಗೂಡಿದ್ದೆ ನನ್ನಲ್ಲಿ. ನೀವು ಒಂದೊಂದು ವಿಷಯ ಕೇಳಿದರೆ ಅದನ್ನು ಅವರಲ್ಲಿ ಹಣ ಕೊಟ್ಟು 1,800-2,000 ರೂಪಾಯಿ ಒಂದು ಕುಟುಂಬಕ್ಕೆ ನಾವು ಕೊಟ್ಟು ಪರ್ಚೇಸ್ ಮಾಡಿ ಇಲ್ಲಿ ನಾವು ಗೂಡಿಗೆ ತಂದು ಹಾಕ್ತೇವೆ. ಅದನ್ನು ಅವರು ಬಂದು ಆ್ಯಕ್ಚುಲಿ ಅದನ್ನೊಂದು ಸ್ವಲ್ಪ ನೋಡಿ ಹೋಗ್ಬೇಕಾಗಿ ಯಾವಾದ್ರೂ ಒಮ್ಮೆ ಬರೋದು ಬಿಡಿ. ಯಾವಾಗಲೂ 10 ಸಲ ಫೋನ್ ಮಾಡಿದ್ರು ಒಮ್ಮೆ ಬಂದು ನೋಡಿ. ಅದು 10 ಗುಡ್ನಲ್ಲಿ ಈಗ ಮನೆಯಲ್ಲಿ ನೋಡಿದರೆ 3 ಗುಡ್ನಲ್ಲಿ ಇಲ್ಲ. ನಾನು 3 ಗುಡ್ನಲ್ಲಿ ಕೂಡ 7 ಗುಡ್ನಲ್ಲಿ ನೋಣ ಇಲ್ಲ, ಹೋಗಾಗಿದೆ. 2 ಸಲ ತಂದು ಹಾಕಿದ್ದೇನೆ. ಹೋದ ವರ್ಷ ನಾನು ಆ್ಯಕ್ಚುಲಿ ತುಂಬಾ ಜೇನುತುಪ್ಪ ತೆಗೆದಿದ್ದೇನೆ. ಈ ಸಲ ಆ್ಯಕ್ಚುಲಿ
ಒಂದು 2 ಸಲ ತೆಗೆದು ಒಂದು 3-4 ಬಾಟ್ಲಿ ತೆಗೆದು ಎಲ್ಲ ಹೋದ ಸಲ ತುಂಬಾ ಸಿಕ್ಕಿದೆ. ಬಂದವರಿಗೆ ಹೋದವರಿಗೆ ನಾವು ಯಾರಿಗೆ ಮಾರುದಿಲ್ಲ, ನಾವು ಫ್ರೆಂಡ್ಸ್ ಬರ್ತಾರೆ ಅವರು ಕೂಡ ಯಾರು ಬಂದವರು ಹೇಳುವುದಿಷ್ಟೇ, ಸಿಗ್ತದೆ ನಮಗೆ ಅಷ್ಟು ಒಳ್ಳೇದು ಬರುದಿಲ್ಲ, ನೀವು ಹಣ ತಗೊಳ್ಳಿ, ಹಣ ನಾವು ತಗೊಳ್ಳುದಿಲ್ಲ, ಅವ್ರಿಗೆ ಗೊತ್ತುಂಟು, ಹೀಗೆ ಕೊಟ್ಟು ಹೋಗ್ತದೆ. ಜೇನು ಕೃಷಿ ಒಂದು ಒಳ್ಳೆ 10 ಗೂಡು ಇದೆ ನಮ್ಮಲ್ಲಿ, 10 ಇದು ಕುಟುಂಬ ತಂದು ಹಾಕಿದ್ದೇನೆ ಇತ್ತು. ಈಗ ಒಂದು 3 ಕುಟುಂಬ ಉಂಟಾಯೇನೆ, ಮತ್ತೆ ಎಲ್ಲ ಖಾಲಿ ಆಗಿದೆ. ಎಲ್ಲ ಆಕ್ಟಿವಿಟಿನಲ್ಲಿ ಕೂಡ ನಾನು ಇದ್ದೇನೆ. ಹಾಗೆ ಮನೆಯಲ್ಲಿ ನೀವು ತರಕಾರಿ ಮಾಡೋದು ಉಂಟಲ್ಲ, ಅದು ನನಗೆ ತುಂಬಾ ಇದು ಬಹಳ ಇಂಟ್ರೆಸ್ಟಿಂಗ್. ನಾನು ನನ್ನ ಕೆಲಸವನ್ನು ಹಿಡಿದುಂಟಲ್ಲ, ನಮ್ಮ ಮನೆಯಲ್ಲಿ ಈಗಲೂ ಬಂದ್ರೆ ಏನಾದ್ರೂ ಉಂಟು ತರಕಾರಿಯನ್ನು ಸ್ವತಃ ಕೃಷಿ ಮಾಡುದು, ನಮ್ಮ ತರಕಾರಿ ನಾವಾಯ್ತು ಅನ್ನೋದು ಹಾಗೆ ಉಂಟಲ್ಲ. ಬಂದವರಿಗೆ ಯಾರಿಗೂ ಮತ್ತೆ ಯಾರು ಹೆಚ್ಚಿದ್ರೆ ಏನೋ ಕೊಡ್ತೇವೆ ಕೂಡ. ಖಂಡಿತ ಸರ್, ಇದು ನಮ್ಮ ಹಳೆಯ ಒಂದು ಈ ನೆಂಟರು ಬಂದಾಗ ಅಥವಾ ಒಂದು ಸಂಸ್ಕೃತಿನೇ ಇತ್ತು ಹಿಂದೆ, ಈ ಒಂದು ಬಾಳೆಹಣ್ಣಿನ ಕೊನೆನೇ ಹೊತ್ಕೊಂಡು ಹೋಗುವಾಗ ಮತ್ತೆ ಹೌದು ಸರ್, ಉಡುಗೊರೆ ತರ ಕೊಡ್ತಕ್ಕಂಥ. ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಈಗ ಇವತ್ತು ಬಂದ್ರು ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಉಂಟು. ಈಗ ಬಂದವರಿಗೆ ಉಂಟಲ್ಲ, ಈಗ ಚಹಾ ಕುಡಿಯುವಾಗ 1-2 ಬಾಳೆಹಣ್ಣು ಕೊಡುವುದು, ಇಲ್ಲದ್ರೆ ಪೆಟ್ರೋಲ್ ಪಂಪ್ ಸರ್ವಿಸ್ ಸ್ಟೇಷನ್ ಒಂದು 10-25 ಜನ ಕೆಲಸಕ್ಕೆ ಇದ್ದಾರೆ ಇಲ್ಲಿ ಕೂಡ. ನಾವು ಅವರಿಗೆ ಸರ್ವಿಸ್ ಸ್ಟೇಷನ್ ಪೆಟ್ರೋಲ್ ಪಂಪಿನ ತಿಂಡಿ ಅಂತ ಕೊಡುದು ಹಾಗೆಲ್ಲ ಇದೆ. ನಾವು ಮಾರೋದು ಬಹಳ ಕಡಿಮೆ. ಆಕ್ಚುಲಿ ಅದೇ ನಾವು ಗವರ್ಮೆಂಟ್ ಇವರನ್ನೆಲ್ಲ ನಂಬಿಕೊಂಡು ಹೋದ್ರೆ ಅದು ಯಾವಾಗ ಆಗುವಂತದಿಲ್ಲ. ನಾವು ಮಾಡುತ್ತಾ ಹೋಗ್ಲೇಬೇಕಾಗ್ತದೆ. ಸರ್, ಒಂದು ತಮಗೆ ಕೇಳ್ಬೇಕು ನಾನು, ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಯುವಕರಿಗೆ ಕೃಷಿ ಆಸಕ್ತಿ ಅಟ್ಲೀಸ್ಟ್ ಈಗ ನೋಡಿ ಮನೆಯಲ್ಲಿ ತರಕಾರಿಯನ್ನು ಬೆಳೆಯೋದು ಈಗ ಸುಮಾರು ಈಗ ಸರ್ ಈಗ ತರಕಾರಿಯನ್ನು ಬೆಳ್ತಾರೆ, ಜೇನು ಕೃಷಿಯನ್ನು, ಇದಕ್ಕೆಲ್ಲ ಹೆಚ್ಚು ಜೇನು ಕೃಷಿ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಿಲ್ಲ. ಒಂದು ಅದನ್ನು ಹವ್ಯಾಸವಾಗಿ ಮಾಡಿಕೊಂಡ್ರು ಸಾಕು, ಅದು ಒಂದು ಎಷ್ಟೋ ನಮಗೆ ಆರ್ಥಿಕವಾಗಿಯೂ ಸಹಾಯವಾಗ್ತದೆ ಅಲ್ಲ. ಅವರು ಮಾರ್ಲಿಕ್ಕಿಲ್ಲ, ಅವರು ಅದು ಸರಿ, ಆದರೆ ಹವ್ಯಾಸ ಅಂತೂ ಇದೆ ನೋಡಿ. ಹಾಗೆ ಒಂದು 10 ಮೊನ್ನೆ ಕೆಲವ್ರನ್ನ ನೋಡಿದ್ದೇನೆ ನಾನು, ಒಂದು 10-20 ಜೇನುಗೂಡುಗಳನ್ನು ಸಾಕೊಂಡು, ಅದು ಒಂದು ಸೀಸನ್, ಅದು ಮಳೆಗಾಲ ಚಳಿಗಾಲದಲ್ಲಿ ಕಡಿಮೆ, ಬಟ್ ಬೇಸಿಗೆಯಲ್ಲಿ ತುಂಬಾ ಈ ಬರ್ತದೆ ಅನ್ನೋ ಒಂದು ಇದೆ. ಎಷ್ಟು ಈ ರೀತಿಯಾದ ಒಂದು ಸಣ್ಣ ಪುಟ್ಟ ಒಂದು ಕೃಷಿ ಚಟುವಟಿಕೆಗಳನ್ನ ಹವ್ಯಾಸವಾಗಿ ಮಾಡ್ಕೊಳ್ತಾ ಹೋದ್ರೆ ಎಷ್ಟೋ ಒಂದು ಅನುಕೂಲಕರ ವಾತಾವರಣ ನಿರ್ಮಾಣವಾಗ್ತದೆ ಒಂದು ಕೃಷಿಯ ಕ್ಷೇತ್ರದಲ್ಲಿ. ಇನ್ನು ಯುವಕರಿಗೆ ಯಾಕೆ ಈ ನಿಟ್ಟಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ ಸರ್? ನೋಡಿ, ಇಲ್ಲಿ ಎಂತಾಗಿದೆ ಅಂತ ಹೇಳಿ ನಮ್ಮ ಫಸ್ಟಿಗೆ ಹೇಳಿದ್ದೇನೆ, ಶುರುವಿಗೆ ಒಂದು ನನ್ನ ಅಭಿಪ್ರಾಯ ಹೇಳಿದೆ. ಸುಮಾರು ಒಂದು 30-40 ವರ್ಷದ ಹಿಂದಿನ ಲಗಾಯಿತು, ನಮ್ಮ ಹಿರಿಯರೆಲ್ಲ ಕೃಷಿ ಚಟುವಟಿಕೆ ಬೇಡ ಅಂತ ಹೇಳುವ ಮಟ್ಟಕ್ಕೆ ಬಂದು ಮುಟ್ಟಿದ್ದಾರೆ. ಪರಿಸ್ಥಿತಿ ಅಷ್ಟು ಬಂತು, ಅದು ಬಿಗಡಿಸ್ಕೊಂಡು ಬಂತು. ಈಗ ಒಂದು 5-10 ವರ್ಷದಿಂದ ಸ್ವಲ್ಪ ಯಾಂತ್ರಿಕತ ಸವಲತ್ತು ಬರೋದ್ರಿಂದ ತಿರ್ಗಿ ಸ್ವಲ್ಪ ಕೃಷಿಯ ಬಗ್ಗೆ ಆಸಕ್ತಿ ಬಂದಿದೆ. ಭೂಮಸೂದೆ ಬಂದ ನಂತರ ಹೆಚ್ಚಿನ ನಮ್ಮ ಅವಿಭಾಜ್ಯ ದಕ್ಷಿಣ ಮತ್ತು ಉಡುಪಿ ಜಿಲ್ಲೆ ಹೆಚ್ಚಿನ ಕೃಷಿಕರೆಲ್ಲ ಕೆಲವರೆಲ್ಲ ಇದ್ದವರು ಪರವರಿಗೆ ಹೋದರು, ವಿದ್ಯಾಭ್ಯಾಸ ಇದ್ದವರೆಲ್ಲ ಅಲ್ಲಿ ಹೋಗಿ ವ್ಯಾಪಾರಿಕರನ್ನು ಪ್ರಾರಂಭಿಸಿದ್ರು. ನಮಗೆಲ್ಲ ನನಗೆ ಆಗಲಿ ಸಾಲನ್ಗೆ ಆಗಲಿ ನಮಗೆ ಆಸಕ್ತಿ ಉಳಿಸಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಕೃಷಿ ಬಗ್ಗೆ ನಾವು ಸ್ವಂತ ಹೋಗೋದಕ್ಕಿಂತ ನಮ್ಮ ಹಿರಿಯರು, ನಮ್ಮ ಅಜ್ಜನೋ ನನ್ನ ಅಪ್ಪನೋ ಕೃಷಿ ಗದ್ದೆ ಕಡೆ ಗೊಬ್ಬರ ಹೊರೆಯೋದು ಪಾರಂಪರ್ಯವಾಗಿ ನಮಗೆ ಅದು ಮೈಗೂಡಿಸ್ಕೊಂಡು ಬಂದಿದೆ. ಇವತ್ತೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೃಷಿಕರು, ನನ್ನ ಮಗ, ನಾನು ಕೃಷಿ ಕೆಸರಲ್ಲಿ ಒದ್ದಾಟ ಮಾಡಿದ ಸಾಕು, ನನ್ನ ಮಗ ವಿದ್ಯೆ ಕಲಿತಿದ್ದಾನೆ, ಅವ ಗದ್ದೆ ಕಡೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳನ್ನು ಕೃಷಿ ಚಟುವಟಿಕೆ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ. ಬಹಳ ಒಂದು ದುರಂತ. ಶಾಲೆಯಲ್ಲಿ ಮಕ್ಕಳಿಗೆ ನಾವು ಹೇಳಿದ್ರೆ ಖುಷಿನ ಕೆಲಸ ಮಾಡ್ತಾರೆ. ಒಂದು ತೋಟಗಾರಿಕೆ ಇರ್ಬೋದು, ಒಂದು ಈಗ ಪ್ರತಿ ಶಾಲೆ ಇಕೋ ಕ್ಲಬ್ ಅಂತ ಒಂದು ಪ್ರಾರಂಭಿಸಿದ್ದಾರೆ. ನಮ್ಮ ಶಾಲೆಯಲ್ಲಿ ಈಗ ಕಳೆದ ವರ್ಷ ಇಕೋ ಕ್ಲಬ್ನಲ್ಲಿ ಜಿಲ್ಲಾ ಮಟ್ಟದ ಕೂಡ ಪ್ರಶಸ್ತಿ ಬಂದಿದೆ. ಮಕ್ಕಳಿಗೆ ಯಾವುದೇ ಕೃಷಿ ಚಟುವಟಿಕೆಗಳು ಬಹಳ ಖುಷಿ ಆಸಕ್ತಿಯಿಂದ ಮಾಡ್ತಾರೆ. ಮನೇಲಿ ಮಾಡ್ತಾರೆ ಕೇಳಿದ್ರೆ ಮನೇಲಿ ಬಿಡೋದಿಲ್ಲ. ನಾನು ಒದ್ದಾಡ ಮಾಡಿದ ಸಾಕು, ನನ್ನ ಮಗ ಕೆಸರಿಗೆ ಹೋಗಬಾರ್ದು, ನಾನು ತುಂಬ ನಟ್ಟಿ ಕೆಲಸ ಮಾಡಿ ಕಷ್ಟಪಡಿದ್ದು, ನನ್ನ ಮಗಳು ಗದ್ದೆಗೆ ಇಳಿಬಾರ್ದು ಅಂತ ಹೇಳಿ ನಮ್ಮ ಹೆತ್ತವರೇ ಮಕ್ಕಳನ್ನು ಕೃಷಿ ಬಗ್ಗೆ ದೂರ ಮಾಡ್ತಾರೆ. ಮಕ್ಕಳಿಗೆ ಅರಿವಿಲ್ಲ, ಗದ್ದೆಯನ್ನು ಗೊತ್ತಿಲ್ಲ, ತೋಟಗಾರಿಕೆ ನನಗೆ ಗೊತ್ತಿಲ್ಲ, ಯಾವುದೇ ಕೃಷಿ ಪರಿಕರದ ಬಗ್ಗೆ ಪರಿಜ್ಞಾನ ಇಲ್ಲ. ಬರೀ ಪುಸ್ತಕ, ಫುಲ್ ಟೈಮ್ ಪುಸ್ತಕ ಓದುದು. ಈಗ ನಾವೆಲ್ಲ ಪಾರ್ಟ್ ಟೈಮ್ ಶಾಲೆ ಓದೋದು, ನಾವು ಕೃಷಿ ಚಟುವಟಿಕೆ ಮಾಡಿ ಉಳಿದ ಸಮಯದಲ್ಲಿ ಶಾಲೆ ಹೋಗಿ ಓದಿ ಪಾಸ್ ಆದವರು. ಈಗ ಮಕ್ಕಳಿಗೆ ಕೃಷಿ ಅಲ್ಲ, ಈಗ ಫುಲ್ ಟೈಮ್ ಎಷ್ಟು ದುರಂತ ಹೇಳಿ ಮಕ್ಕಳಿಗೆ ನಮ್ಮ ಕೃಷಿ ಪರಿಕರ, ಕೃಷಿ ವಸ್ತು ಬಗ್ಗೆ ಒಂದು ಮಾಹಿತಿ ಇಲ್ಲ ಅಂತ ಹೇಳೋದಕ್ಕೆ. ನನ್ನೊಬ್ಬ ಮಿತ್ರನ ಮನೆಯಲ್ಲಿ ಒಂದು ಪೂಜೆ ಇತ್ತು, ಗಣಹೋಮ ಇತ್ತು. ಗಣಹೋಮ ಅಂದ ತಕ್ಷಣ ಭಟ್ರು ಬಂದರು, ಅಲ್ಲಿ ಗಣಹೋಮಕ್ಕೆ ಬೇಕಾದಂಥ ಪರಿಕರಗಳನ್ನು ನಾವು ತಯಾರು ಮಾಡಬೇಕು. ಅಪ್ಪ ಹೇಳಿದ ಮಗನ ಹತ್ರ, ಮಗ ಹೋಗು ಒಂದು ಸಿಪ್ಪೆ ತಗೊಂಡು ಅಂತ ಹೇಳಿ, ತೆಂಗಿನ ಸಿಪ್ಪೆ ತಗೊಂಡು ಅಂತ ಹೇಳಿದೆ. ಮಗ ಹೋದ ಕೊಟ್ಟಿಗೆಗೆ, ಕೊಡಿ ಹಿಂದೆ ಬಂದ. ಅಪ್ಪ ಅಂತ ತಿರುಗಡೆ ಔಟ್ ಅವನಿಗೆ, ಪಾಪ ಅದು ಸಿಪ್ಪೆ ತೆಂಗಿನಕಾಯ ಒಳಗಿದ್ದ ಅಲ್ಲ ಹೊರಗಿದ್ದ, ಅವನಿಗೆ ಡೌಟು.
ಅದು ಸಿಪ್ಪೆ ಗೆರಟೆ ಯಾವುದು, ಸಿಪ್ಪೆ ಯಾವುದು, ತೆಂಗಿನಕಾಯಿ ಮಕ್ಕಳಿಗೆ ಗೊತ್ತಿಲ್ಲ. ಅಡಿಕೆ ಅಂದ್ರೆ ಏನು ಗೊತ್ತಿಲ್ಲ. ಭತ್ತ ಹೇಗೆ ಬೆಳೆಯುವುದು ಅಂತ ಗೊತ್ತಿಲ್ಲ. ಕೆಜಿ ಅಕ್ಕಿಗೆ ಒಂದು ಕೆಜಿ ಅಕ್ಕಿ ಬೆಳೆಸಬೇಕಾದ್ರೆ ಅದರ ಹಿನ್ನೆಲೆ 2-3 ತಿಂಗಳು ಎಷ್ಟು ಕಷ್ಟ ನೋಡಿ. ನಿನ್ನೆ ಸಾಲಿನವರು ಇಷ್ಟು ಒಳ್ಳೆ ಸಾಂಪ್ರದಾಯ ಶೈಲಿಯಲ್ಲಿ ಕೃಷಿ ಪದ್ಧತಿ ಮಾಡಿದರು. ಅದು ನಾವು ಮಾಧ್ಯಮದಲ್ಲಿ ಇಷ್ಟು ಚೆನ್ನಾಗಿ ನೀವು ನಿನ್ನೆ ಬಿತ್ತರಿಸಿದ್ರಿ, ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ. ಈ ಸಂಪ್ರದಾಯ ಎಲ್ಲ ಇನ್ನೆಲ್ಲ ಅಳಿದು ಹೋಗ್ತಿದೆ. ಇದನ್ನು ಉಳಿಸಲಿಲ್ಲ ಯಾರು ಕೂಡ, ಜನರು ಕೂಡ ಕಡಿಮೆ ಸಿಗ್ತಾರೆ ಇದರ ಬಗ್ಗೆ. ಆದರೆ ಇದನ್ನು ನಾವು ಒಂದು ಮಾದರಿಯಾಗಿ ಇಟ್ಕೊಂಡು ಯುವಕರಿಗೆ ಸ್ವಲ್ಪ ಪ್ರಚೋದನೆ ಕೊಟ್ಟರೆ ಸ್ವಲ್ಪ ಬೆರಳಿಕೆಯಲ್ಲಿ ಆದರೂ ಕೂಡ ಯುವಕರು ಕೃಷಿ ಕಡೆ ಮಾಡ್ತಾರಂತ ನನ್ನ ಒಂದು ಅನಿಸಿಕೆ. ಅದರೊಂದಿಗೆ ಇವತ್ತು ನಮ್ಮಲ್ಲಿ ವಿದ್ಯಾವಂತರಾಗಿಕೊಂಡು ಹೊರದೇಶದಲ್ಲಿ ತುಂಬ ಹೊಂದಿದ್ದಾರೆ. ಅವರು ಒಂದು ತಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು, ನಾನು ವಿದ್ಯೆ ಪಡೆದುಕೊಂಡಿದ್ದರೆ ನನ್ನ ಅಪ್ಪ ನಮ್ಮ ಅಜ್ಜ ಮಾಡಿದ ಆಸ್ತಿಯ ಒಂದು ಮೂಲದಿಂದಾಗಿ ನಾನು ವಿದ್ಯೆ ಪಡೆದಿದ್ದೇನೆ. ಇವತ್ತು ನನ್ನ ಅಜ್ಜ ಮಾಡಿದ ಆಸ್ತಿ, ನನ್ನ ಅಪ್ಪ ಮಾಡಿದ ಆಸ್ತಿ ಅಲ್ಲಿ ಬರಡು ಬೀಳಬಾರ್ದು, ಅದು ಹಡಿಲು ಬೀಳಬಾರ್ದು. ವರ್ಷದಲ್ಲಿ 3 ಬೆಳೆ ಮಾಡೋದು ಬೇಡ, ಒಂದು ಬೆಳೆ ಆದರೂ ಅದು ಲಾಭ ಆಗಲಿ ನಷ್ಟ ಆಗಲಿ ಅಲ್ಲಿ ಒಂದು ಬೇಸಾಯ ಮಾಡಬೇಕು. ಅದು ಮನೆ ಮುಂದೆ ಗದ್ದೆ, ಹಿಂದ್ಗಡೆ ಗದ್ದೆ, 4 ಸುತ್ತ ಗದ್ದೆ ಹಡಿಲು ಬಿಟ್ಟು ಅದರಲ್ಲಿ ಕಮ್ಯುನಿಸ್ಟ್ ನಾಚಿಕೆ ಮುಳ್ಳು ಅದು ನಾಡು ಹೋಗಿ ಕಾಡಾಗ್ತದೆ. ಅದಕ್ಕೊಂದು ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಯುವಕರಿಗೆ ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ. ಸಾಕಷ್ಟು ಇದು ಬಹಳ ಮುಖ್ಯವಾದ ವಿಚಾರವೇ ಸರಿ ಸರ್. ಯಾಕೆಂದರೆ ಇವತ್ತು ಹಿಂದೇಟು ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆ. ಇದು ನಾವು ಇದನ್ನು ಈಗ ಕೃಷಿ ಅನ್ನೋದು ಒಂದು ದೊಡ್ಡ ಪದವಿ, ದೇಶದ ಬೆನ್ನೆಲುಬೇ ರೈತ ಅಂತ ಕರೀತಾರೆ. ರೈತರಾಗೋದಕ್ಕೆ ನಾವು ಯಾಕೆ ಹಿಂಜರಿಬೇಕು ಅಂತಕ್ಕಂಥದ್ದು, ಇದು ನಿಮ್ಮ ಅಭಿಪ್ರಾಯ ಇದರಲ್ಲಿ 100ಕ್ಕೆ 100 ಸತ್ಯ ಸರ್. ಈ ರೀತಿಯಾದಂಥ ಒಂದು ಬೆಳವಣಿಗೆ ನಮ್ಮ ಸಮಾಜಕ್ಕೆ ಬೇಕಿದೆ ಸದ್ಯಕ್ಕೆ. ಇನ್ನೊಂದು ನೋಡಿ, ನನ್ನೊಂದು ಅಭಿಪ್ರಾಯ ಹೇಳ್ತೀನಿ. ಇವತ್ತು ಯುವಕರಲ್ಲಿ ಒಂದು ಕ್ರೇಜ್ ಸ್ಟಾರ್ಟ್ ಆಗಿದೆ. ಬೇಸಾಯ ಮಾಡ್ಲಿಕ್ಕೆ ಅವ್ರು ಮುಂದೆ ಬರೋದಿಲ್ಲ ನೋಡಿ. ಇನ್ನು ಸ್ಟಾರ್ಟ್ ಆಗ್ತದೆ ಕೆಸರು ಗದ್ದೆ ಓಟ, ಕೆಸರಿನಲ್ಲಿ ಕೂಟ, ಆಟಿಯಲ್ಲಿ ಒಂದು ಕೂಟ ನೋಡಿ. ಒಂದು 1000 ಜನ ಬಂದು ಆ ದಿವಸ ಒಂದು ದಿವಸ ಮಟ್ಟಿಗೆ ಯುವಕರೆಲ್ಲ ಸೇರಿ ಓಡುದು ಆಡುದು ಕೆಸರಲ್ಲಿ ಮಾಡ್ತಾರೆ. ಅದು ಸರಿ. ಆದರೆ ಅದೇ ಓಟದ ಮುಖಾಂತರ ಮಾಡೋದಕ್ಕಿಂತ ಈ ಸಮಯದಲ್ಲಿ ಪ್ರತಿಯೊಂದು ಊರಲ್ಲಿ ಒಂದೊಂದು ಗದ್ದೆನ ನಾಟಿ ಮಾಡುವ ಮೂಲಕ, ಬೇಸಾಯ ಮಾಡುವ ಮೂಲಕ ಮಾಡಿದ್ರೆ ಅದೆಷ್ಟು ಇದಾಗ್ತದೆ ನೋಡಿ. ಈಗ ಅದು ಕೆಸರೊಂದು ದಿನ ಕೆಸರದ ಗುಬ್ಬ ಅಂತ ಹೇಳಿ ರಾಜಕಾರಣ ಆಗಿ ಹೋಗಿದೆ. ಒಂದು ಪಕ್ಷದ ಒಂದು ಮಾಡಿದ್ರೆ ಇನ್ನೊಂದು ಪಕ್ಷ ಅದಕ್ಕೆ ಜಾಸ್ತಿ ಅದ್ದೂರಿ ಮಾಡ್ತಾರೆ. ಈ ರೀತಿ ಎಲ್ಲ ಹೋಗೋದಕ್ಕಿಂತ ಒಂದು ಒಳ್ಳೆ ಒಬ್ಬರ ಜಮೀನಿಗೆ ಹೋಗಿ ಒಂದು ಯಾವ್ದೋ ಒಂದು ಹಡಿಲು ಬಿದ್ದ ನಾಟಿ ಮಾಡಿ ಮಾದರಿ ಆಗ್ಬೇಕಂತ ಇದು ತುಂಬಾ ಒಳ್ಳೆ ವಿಚಾರ. ಈಗ ನೋಡ್ಬೋದು ನೋಡಿ, ಈಗ ಆಷಾಢ ಬಂದ ತಕ್ಷಣ ಪ್ರಾರಂಭ ಆಗ್ತದೆ. ಪ್ರತಿ ಸಂಘ ಸಂಸ್ಥೆಯವರು ಕೆಸರು ಗದ್ದೆ ಓಟ, ಕೆಸರದ ಓಟ. ನಾವು ಕೂಡ ಹೋಗ್ತೇವೆ ತುಂಬ ಕಡೆ ಸ್ವಲ್ಪ ಸಹಕಾರ ಕೊಡ್ಲಿಕ್ಕೆ ನಿರ್ಣಾಯಕರಾಗಿ. ಆದರೆ ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು. ಅಲ್ಲಿ ನಮ್ಮ ಮಕ್ಕಳಿಗೆ ಒಂದು ದಿವಸ ಕೆಸರು ಗದ್ದೆಯಲ್ಲಿ ನಡೆಯುವುದು ನೋಡ್ಬೇಕು. ಕೆಸರು ಗದ್ದೆಯಲ್ಲಿ ನಡೆಯುವಾಗ ಭಾರಿ ಕಷ್ಟದಲ್ಲಿ ನಡೆಯುವುದು. ನಾವೆಲ್ಲ ಕೆಸರು ಗದ್ದೆಯಲ್ಲಿ ತೆಗೆಯುವುದೇ ಕಷ್ಟ. ಅದೇ ನೋಡೋದು ಒಂದು ಮಜಾ ಆಗ್ತದೆ ನಮಗೆ. ನಾವೆಲ್ಲ ಗದ್ದೆಯಲ್ಲಿ ಹುಣಿಯಲ್ಲಿ ನಡೆಯುವಾಗ ಈಗಿನ ಮಕ್ಕಳೆಲ್ಲ ಹೋಗುವಾಗ ಭಾರಿ ಬೇಸರ ಆಗ್ತದೆ. ಅಷ್ಟು ಪರಿಜ್ಞಾನವಿಲ್ಲ ಕೆಸರು ಗದ್ದೆಯಲ್ಲಿ ಯಾವತ್ತು ನಡಿಬೇಕು, ಒಂದು ಗದ್ದೆ ಹುಣಿಯಲ್ಲಿ ಹೇಗೆ ಹೋಗ್ಬೇಕು, ಒಂದು ಮಣ್ಣಿನಿಂದ ವಿಮುಖವಾಗ್ತಾ ಇದ್ದೇವೆ. ಕೃಷಿ ಪ್ರಧಾನವಾದ ದೇಶ. ಅಟ್ಲೀಸ್ಟ್ ನಾವು ಎಲ್ಲ ಮಣ್ಣಿನಿಂದ ಬಂದವರು. ಸ್ವಲ್ಪ ಮಣ್ಣಿನ ಬಗ್ಗೆ ಪ್ರೀತಿ ಇರಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪ ಸಂಘ ಸಂಸ್ಥೆಯವರು ಕೆಸರು ಗದ್ದೆ ಓಟ ಇದೆಲ್ಲ ಕೂಟ ಕಡಿಮೆ ಮಾಡಿ ಅದರ ಮುಖೇನ ಒಂದು ಹಡಿಲು ಬಿದ್ದಂತ 1-2 ಗ್ರಾಮದಲ್ಲಿ ಸಾಗುವಳಿ ಮಾಡಿ ಮಾತಾಡಬೇಕಂತ ನನ್ನೊಂದು ಅನಿಸಿಕೆ ಹೇಳಲಿಕ್ಕೆ. ಖಂಡಿತ ಸರ್, ಖಂಡಿತ. ವೀಕ್ಷಕರೇ, ಖಂಡಿತ ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಸಂಘ ಸಂಸ್ಥೆಯವರು ಕಾರ್ಯಕರ್ತರೆಲ್ಲ ಇರ್ತಾರೆ. ಒಂದು ನಾವು 3 ಕೂಡಿ ನಿಮಗೆ ಒಂದು ಈ ಕಾಳಜಿ ಅಥವಾ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಸರ್ ಎಸ್ ಕೆ ಸಾಲಿಯನ್ ಅವರು ನಿಮ್ಮ ಒಟ್ಟಿಗೆ ಇರ್ತಾರೆ. ಆ ರೀತಿ ಏನಾದರೂ ಸಂಘಟನೆಗಳನ್ನ ನೀವು ಮಾಡೋದಾದ್ರೆ ಖಂಡಿತ ಹಡಿಲು ಬಿದ್ದಂಥ ಒಂದು ಏನು ಗದ್ದೆಗಳನ್ನು ಸಾಗುವಳಿ ಮಾಡೋದಕ್ಕೆ ಅಥವಾ ಜಮೀನಿನ ಪಕ್ಕ ಜಮೀನಿದವರು ಎಲ್ಲರೂ ಒಟ್ಟಾಗಿ ಒಂದು ಸಾಂಘಿಕವಾಗಿ ಎಲ್ಲರೂ ಒಟ್ಟಾಗಿ ಒಂದು ಸಾಗುವಳಿಯನ್ನು ಮಾಡ್ತಕ್ಕಂಥ ಈ ಒಂದು ಒಂದು ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು, ಒಂದು ಸಂಘಟಿತವಾಗಿ ಈ ರೀತಿ ಮಾಡ್ತಕ್ಕಂಥದ್ದು, ಅದಕ್ಕೆ ಉತ್ತಮವಾದಂಥ ಒಂದು ಆಟದ ಹಿನ್ನೆಲೆಯನ್ನು, ಕ್ರೀಡಾ ನೆಲೆಯನ್ನು ಮಾಡೋದ್ರಿಂದ ಒಂದು ಸಾಂಸ್ಕೃತಿಕತೆ ಜೊತೆಗೆ ಕೃಷಿ ಪ್ರೇಮದ ಒಂದು ಮಹತ್ವವು ಕೂಡ ಗೊತ್ತಾಗ್ತದೆ. ಕೆಸರು ಗದ್ದೆ ಓಟ ಮಾಡ್ತಾರೆ, ಆ ಗದ್ದೆ ಬಹಳ ಅದಾಗ್ತದೆ, ಬಹಳ ಬಿಟ್ಟು ಹೋಗ್ತಾರೆ. ಅವತ್ತೆ ಅದಕ್ಕೆ ಒಂದು 4 ಸೂಡಿ ನೆಟ್ಟು ಹೋದ್ರೆ ಹೋಗುವಾಗ ಸಂಜೆ ಕಾರ್ಯಕ್ಕೆ ಮುಗಿಯುವಾಗ ಆ ಗದ್ದೆಗೆ ಇಲ್ಲ ಸಸಿ ಇಲ್ಲದಿದ್ರೆ ಒಂದು ಬಿತ್ತನೆ ಬೀಜ ಬಿತ್ತಿ ಹೋದ್ರು ಕೂಡ ಅದ್ರಲ್ಲಿ ಬಂದಂತ ಫಲಕ್ಕೆ ಅದು ಫಲ ಉಂಟು. ಅದು ಇದು ಬೆಳಿಗ್ಗೆ ಸಂಜೆ ಓಡುದು, ಸಂಜೆ 6 ಗಂಟೆಗೆ ಕಾರ್ಯಕ್ಕೆ ಮುಗಿಸಿ ಮನೆ ಹೋಗುದು, ಕೆಸರು ಗದ್ದೆಗಳಲ್ಲಿ ಮುಗಿಯಿತು. ನಾವು ಕೆಸರಲ್ಲಿ ಫಲ ಬರ್ಬೇಕು ನಮ್ಗೆ, ಅಟ್ಲೀಸ್ಟ್ ಅದರಲ್ಲಿ ಜಮೀನು ಅಲ್ಲಿ ನಾಟಿ ಆಗ್ಬೇಕು. ಅದನ್ನ ಯುವಕರು ಅದನ್ನಾದ್ರೂ ಮಾಡ್ಬೇಕು. ಖಂಡಿತ ಖಂಡಿತ ಖಂಡಿತ. ಇಲ್ಲಿ ಒಂದು ಮುಖ್ಯವಾದ ವಿಚಾರ ನಾವು ಹೇಳ್ಬೋದು ವೀಕ್ಷಕರ, ಏನಂದ್ರೆ ಈಗ ಸರಿ ಹೇಳಿದಾಗೆ ಕೆಸರು ಗದ್ದೆಯ ಊಟ ಒಂದ್ ದಿವಸ ಓಡಿ ಆದ್ಮೇಲೆ ಅದನ್ನ ಸರಿಪಡ್ಲಿಕ್ಕೆ 4 ದಿವಸ ಕೆಲಸ ಮಾಡ್ಬೇಕಾಗ್ತದೆ.
ಅದೇ ಒಂದು ನಾಟಿಯನ್ನ ಮಾಡೋ ಒಂದು ಒಳ್ಳೆ ಕೆಲಸವನ್ನು ಮಾಡಿದಾಗ ಅಥವಾ ಇನ್ನೊಂದು ಈ ರೀತಿಯ ಸಾಗುವಳಿಯನ್ನ ಮಾಡಿದಾಗ ಅದು 3-4 ತಿಂಗಳ ಅಲ್ಲ ನಾನು ಹೇಳುದು ಅದೇ ಗದ್ದೆಯಲ್ಲಿ ಸಂಜೆ ಕಾರ್ಯಕ್ರಮ ಮುಗಿದು ಹೋಗುವಾಗ ಅದೇ ಗದ್ದೆಯಲ್ಲಿ ಬೀಜ ಬಿತ್ತನೆ ಮಾಡಿ ಹೋಗ್ಲಿ ಬೀಜ ಬಿತ್ತನೆಯನ್ನು ಅದು ಮತ್ತೆ ಒಂದು ನೆನಪಾಗಿ ಉಳಿಯಿತು. 3-4 ತಿಂಗಳಾದ್ಮೇಲೆ ಮತ್ತೆ ಆ ಫಸಲು ನೋಡಿ ಖುಷಿ ಆಗ್ತದೆ. ಇಲ್ಲಿ ಕೆಸರು ಗದ್ದೆ ಆಟ ಆಡಿದ್ವಿ ಒಟ್ಟಾಗಿ ಎಲ್ಲ ಒಂದು ನಾಟಿಯನ್ನ ಇದರಲ್ಲಿ ಎಷ್ಟು ಬೆಳೆ ಬಂತು ಈ ರೀತಿಯ ಖುಷಿ ನೆನಪಾಗುತ್ತೆ. ಈಗ ಇವತ್ತು ಇವ್ರ ಜಮೀನಲ್ಲಿ ನಾಳೆ ಇನ್ನೊಬ್ರ ಜಮೀನಲ್ಲಿ ನಾಡಿದ್ದು ಇನ್ನೊಂದು ಅದು ಆವತ್ತು ಮಾಡಿದ್ದು ಮಾರಾಯ ಇವತ್ತು ಮಾಡಿದ್ವಿ ಅನ್ನೋದು ಒಂದು ಖುಷಿ ಆಗ್ತದೆ. ಖಂಡಿತ ಈ ರೀತಿಯಾದಂತ ಒಂದು ರೀತಿಯಾದಂತ ಸಾಂಸ್ಕೃತಿಕ ಮಾಡಿದ್ರೆ ಮಾತ್ರ ಯುವಕ ಸ್ವಲ್ಪ ಮೋಟಿವೇಶನ್ ಆಗಿ ಕೃಷಿ ಬಗ್ಗೆ ಒಲವು ಬರ್ತದೆ ಅವರಿಗೆ. ಹೌದು. ಆಮೇಲೆ ಸರ್ ಒಂದು ತಮಗೆ ನಾನು ಕೇಳಬೇಕು, ಇವತ್ತು ನಮ್ಮ ಪಾಲಕರಲ್ಲಿ ಒಂದು ಬೇರೆ ರೀತಿಯಾದ ವಿಚಾರಗಳು ತುಂಬಿಕೊಂಡು ಬಿಟ್ಟಿದೆ. ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗ ಫಾರಿನ್ಗೆ ಹೋಗ್ಬೇಕು, ನನ್ನ ಮಗ ಡಾಕ್ಟರೇ ಆಗಬೇಕು. ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೂಡ ಹೆಂಡತಿ ಬೇಗ ಸಿಗ್ತಾಳೆ, ಆಮೇಲೆ ಡಾಕ್ಟರ್ಗೂ ಕೂಡ ಹೆಂಡತಿ ಬೇಗ ಸಿಗ್ತಾಳೆ. ಕೃಷಿ ಮಾಡೋನಿಗೆ ಹೆಚ್ಚು ಆಯುಷ್ಯ ಇರುವವನಿಗೆ, ಹೆಚ್ಚು ಆರೋಗ್ಯ ಇರುವವನಿಗೆ ಹೆಂಡತಿ ಬೇಗ ಸಿಗೋದಿಲ್ಲ. ಹೆಚ್ಚು ಟೆನ್ಷನ್ನು, ಹೆಚ್ಚು ಇನ್ನೊಂದು ಇರೋ ಕೆಲಸಕ್ಕೆ ಅಂದ್ರೆ ನಾವು ಎಷ್ಟು ಸಂಕುಚಿತ ಮನೋಭಾವಕ್ಕೆ ಒಳಗಾಗ್ತಾ ಇದ್ದೇವೆ ದಿನದಿಂದ ದಿನಕ್ಕೆ. ಈ ವಿಚಾರದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅದು ನಿಜವಾಗಿ ಹೆತ್ತವರು ಕೂಡ ಉಂಟಲ್ಲ, ನಮ್ಮ ಮಗಳು ಕೃಷಿ ಮಾಡಿದವನಿಗೆ ಹೋದ್ರೆ ಅಲ್ಲಿ 24 ಗಂಟೆ ಕೆಲಸವೇ ಬರ್ತದೆ. ಇಂಜಿನಿಯರ್ ಆಗಿ ಇದ್ರೆ ಅಮೆರಿಕ ಫಾರಿನ್ ಕಂಟ್ರಿಗೆ ಹೋದ್ರೆ ನನ್ನ ಮಗಳು ಸುಖ ಸಂತೋಷದಿಂದ ಇರ್ಬೋದು. ಇಲ್ಲಿ ಹೋದ್ರೆ ಯಾರು ಅವನು ಏನ್ ಮಾಡ್ತಾನೆ ಮೊದಲು ಕೇಳ್ತಾರೆ, ಏನ್ ಮಾಡ್ತಾನೆ ಅವನು? ಕೃಷಿ ಮಾಡಿದ್ರೆ ಯಾರು ನಾನು ಕೂಡ ಅದೇ ಮಾಡಿ ಬಂದದ್ದು. ತಾಯಿ ಹೇಳುವುದು ಮಗಳನ್ನು ಕೂಡ ಹಾಗೆ ಕಳಿಸುದು ಹೇಗೆ? ನಾನು ಅವರಿಗೆ ಒಳ್ಳೆ ನಾನು ಇಷ್ಟು ಕಷ್ಟಪಟ್ಟು ಈಗ ಕೂಡ ಕಷ್ಟಪಡ್ತಾ ಇದ್ದೇನೆ, ಮಗಳು ಕೂಡ ಹಾಗೆ ಕಷ್ಟಪಡಬಾರ್ದು. ಯಾರಾದ್ರೂ ಬೇರೆಯವರಿಗೆ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಫಾರಿನ್ ಕಂಟ್ರಿಯಲ್ಲಿ ಇರುವವರಿಗೆ ಮದುವೆ ಮಾಡಿಕೊಡೋದು ಅದು ಸ್ವಾಭಾವಿಕ ಆಗಿದೆ. ಅಲ್ಲ ಖಂಡಿತ ಅವರ ಸೇವೆಯು ಅದು ಕೂಡ ಸಮಾಜಕ್ಕೆ ಬೇಕಾದದ್ದೇ. ಆದ್ರೂ ಪ್ರೋತ್ಸಾಹದಲ್ಲಿ ಏರುಪೇರು ಆಗ್ಬಾರ್ದು ಅಂತಕ್ಕಂಥದ್ದು, ಎಲ್ಲದಕ್ಕೂ ಒಂದು ಬೆಂಬಲ ಇರ್ಲಿ ಹಾಗೆ ಮಾಡುವವರು ಈಗ 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 ಯಾರು ಇಲ್ಲ ಅಂತ. ಖಂಡಿತ ನಮ್ಮ ಚರ್ಚೆಯನ್ನು ಮತ್ತಷ್ಟು ಮುಂದುವರಿಸುವ ಸರ್. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವೀಕ್ಷಕರೇ, ಸಾಲಿಯಾನ್ ಕೃಷಿ ಪ್ರೇಮ ವಿಶೇಷ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮತ್ತಷ್ಟು ವಿರಾಮದ ಬಳಿಕ ಇನ್ನೊಂದಷ್ಟು ಮುಖ್ಯವಾದ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಸಾಲಿಯಾನ್ ಕೃಷಿ ಪ್ರೇಮ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ಕೃಷಿಯ ಬಗ್ಗೆ ಒಂದು ವಿಶಾಲವಾದಂಥ ನೋಟವನ್ನು ಬೀರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಏಕಕಾಲಕ್ಕೆ ಸಾಕಷ್ಟು ಜನರನ್ನ ಒಟ್ಟು ಮಾಡಿ ಅವರಿಂದ ಕೆಲಸವನ್ನು ಪಡೆದುಕೊಂಡು ಯಶಸ್ವಿ ಕೃಷಿಕರಾಗಿ ಸಾಲಿಯಾನರು ನಿಮ್ಮ ಮುಂದೆ ನಿದರ್ಶನವಾಗಿದ್ದಾರೆ. ಅದು ಹೇಗೆ ಅಂತಕ್ಕಂಥದ್ದು ಕೂಡ ಕೆಲವರಿಗೆ ಪ್ರಶ್ನೆ. ಅದು ಹೇಗೆ ಅನ್ನೋದು ಈಗ ಮತ್ತೊಮ್ಮೆ ಅವರ ಜೊತೆಗೆ ಕೇಳಿಕೊಂಡು ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಸರ್, ಈಗ ನಾವು ಮತ್ತಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಈ ಒಟ್ಟೊಟ್ಟಿಗೆ ನೀವು 40 ಜನ 50 ಜನ ಕಾರ್ಮಿಕರನ್ನ ಕರ್ಕೊಂಡು ಬರ್ತೀರಿ. ಕಾರ್ಮಿಕರಂತ ನೋಡೋದಿಲ್ಲ, ಅವ್ರನ್ನ ಹೌದು ನೋಡಿಕೊಂಡು ಕೆಲಸವನ್ನ ತಕ್ಕೊಡ್ತೀರಿ. ಮತ್ತೆ ಅದೊಂದು ಹಬ್ಬದ ವಾತಾವರಣ ಬರ್ತದೆ, ನೋಡ್ಲಿಕ್ಕೆ ಭಾರಿ ಚಂದ ಇರ್ತದೆ. ಹೇಗೆ ಇದೆಲ್ಲ ನಿಮ್ಮಿಂದ ಸಾಧ್ಯವಾಗ್ತದೆ? ಇವತ್ತು ಕೂಡ ಕೆಲವು ಹೆಂಗಸರು ಕೇಳ್ತಾ ಇದ್ರು, ಇನ್ನು ಕೊಯ್ಯುವಾಗ ನಮ್ಮನ್ನು ಕಟಾವು ಮಾಡುವಾಗ ನಮ್ಮನ್ನು ಹೇಳಿರಿ ಅಂತ ಹೇಳಿ. ಅದಲ್ಲ, ಖಂಡಿತ ನಿಮ್ಮನ್ನು ಹೇಳೋದು ಮತ್ತೆ ಯಾರನ್ನ ನೀವು ರೆಡಿ ಆಗಿರಿ ಅಂತ ಇವತ್ತು ಕೂಡ ಸಂಜೆ ಅದೇ ಮಾಡ್ತಾ ಸರ್. ಈಗ ನಾಟಿಯಾಗಿ ಕೊಯ್ಲಿಗೆ ನಾವು ಹೇಳಿರಂತ ಪ್ರೀತಿ ಇದೆ ಅಂದ್ರೆ ನಾವು ಅವರನ್ನು ನಮ್ಮ ಕುಟುಂಬದ ಸದಸ್ಯರಾಗಿ ನಾವು ಅವರನ್ನು ಕಾಣ್ತಾ ಇದ್ದೇವೆ. ಯಾವುದಕ್ಕೆ ಊಟ ತಿಂಡಿ ಆದ್ರೂ ಏನದಕ್ಕೆ ನಾವು ಕಡಿಮೆ ಮಾಡುದಿಲ್ಲ. ಅಷ್ಟು ಪ್ರೀತಿ ವಾತ್ಸಲ್ಯ ಅವರಲ್ಲಿ ತೋರಿಸ್ತೇವೆ ನಾವು ಮನೆಯವರಾಗಿ. ಅವರೇ ಟ್ರೀಟ್ಮೆಂಟ್ ಮಾಡಿದ್ದರಿಂದ ಹಾಗೆ ಕೇಳ್ತಾರೆ ಅವರು. ಅದು ನಮಗೆ ಕೂಡ ಮನಸ್ಸಿಗೆ ಸಂತೋಷ ಆಗ್ತದೆ. ನಾವು ಇನ್ನು ಇವತ್ತಿನ ದಿನದಲ್ಲಿ ಕರೆದರೂ ನಮಗೆ ಟೈಮ್ ಇಲ್ಲ, ಅಲ್ಲಿ ಇದೆ ಇಲ್ಲಿ ಇದೆ ಅಂತ ಹೇಳುವವರಿದ್ದ. ನಮ್ಮ ಮನೆಗೆ ಹಾಗೆ ಏನಿಲ್ಲ. ಇವತ್ತೊಂದು ಪುನಃ ನಾನು ನಾಳೆ ಒಂದು 50 ಜನ ಮಾಡ್ಬೇಕಿದ್ರೆ ಅದನ್ನು ಖಂಡಿತ ಕರೆದ್ರೆ ಬರ್ತಾರೆ ಅವರು, ಗಂಡಸರಾಗ್ಲಿ ಹೆಂಗಸರಾಗ್ಲಿ. ಹೌದು,
ಆ ರೀತಿ ಅದರಲ್ಲೂ ಕೂಡ ಒಂದೇ ಗದ್ದೆಯಲ್ಲಿ 25-35 ಜನರು ಒಟ್ಟಿಗೆ ಸೇರಿ ಆ ಜಾನಪದ ಹಾಡು ಹೇಳ್ಕೊಂಡು ಸಸಿ ಕೀಳ್ಕೊಂಡು ಸಸಿಯನ್ನ ರೆಡಿ ಮಾಡಿ ನಾಟಿ ಮಾಡುದು ಆ ಹಿಂದಿನ ಸಂಪ್ರದಾಯಕ್ಕೆ ಹೋಗ್ತಾರೆ. ಬಹಳ ಖುಷಿ ಪಡ್ತಾರೆ. ಸುಗ್ಗಿ ಕಾಲದ ಒಂದು ವಾತಾವರಣವೇ ಅದರ ಖುಷಿ ಬೇರೆ. ಎಷ್ಟೇ ಮಳೆ ಬರಲಿ, ಎಷ್ಟೇ ಸಿಡ್ಲು ಬರಲಿ, ಆದ್ರೂ ನಿರಂತರವಾಗಿ ಆ ಒಂದು ಅಷ್ಟು ಖುಷಿಯಿಂದ ಚಟುವಟಿಕೆ ಭಾಗವಹಿಸ್ತಾರೆ. ನಾನು ಮೊನ್ನೆ ಇವರ ಮನೆಗೆ ಕಂಡೆ, ಭಾರಿ ಖುಷಿ ಆಯ್ತು. ನಮ್ಗೆ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಸ್ವಲ್ಪ ಈಗ ಯಾಂತ್ರಿಕ ಇದಕ್ಕೆ ಕೃಷಿ ಪದ್ಧತಿಯಲ್ಲಿ ಅಳವಡಿಸ್ತೇವೆ. ಸಾಲಿನವರು ಮೊದಲಿಂದ ಕೂಡ ಅದನ್ನೇ ಮಾಡ್ತಿದ್ದಾರೆ. ಅವ್ರ ಮನೆಯವರು ಕೂಡ ಆಸಕ್ತಿ ಇದ್ದಾರೆ. ನಾನು ನೋಡಿ, ಅಡುಗೆ ಮಾಡಿದವರು ಯಾರನ್ನು ಇಷ್ಟು ಜನ ಕೂಡ ಮನೆಯಲ್ಲಿ ಇವರ ಮಾತಿನಡ್ಡ ನಿನ್ನೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಇವತ್ತು ಈ ಸಲ ನನ್ನ ಮಗಳ ಮಕ್ಕಳು ಎಲ್ಲ ಊರಿಗೆ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಇಷ್ಟು ಸಂತೋಷ. ನನ್ನ ಹೆಂಡತಿ ಇರ್ಲಿ, ನನ್ನ ಮಕ್ಕಳು ಇರ್ಲಿ, ಮನೆಯಲ್ಲಿ ನನ್ನ ಸೊಸೆ ಗೀಸೆ ಎಲ್ಲ ಇದ್ದಾರೆ. ಒಂದು 7-8 ಜನ ಖಾಲಿ ಅಡಿಗೆ ಮಾಡ್ಲಿಕ್ಕೆ. ನಾನು ಇಷ್ಟು ಜನರಿಗೆಲ್ಲ ಈಗ ಟೋಟಲ್ ಮಾಡುವಾಗ ನಿನ್ನೆ ಮನೆಯಲ್ಲಿ ಒಂದು 10-70-75 ಜನ ಊಟಕ್ಕಿದ್ರು. ಇವತ್ತು ಕೂಡ ಒಂದು 10-60 ಜನ ಊಟಕ್ಕಿದ್ರು. ಅದನ್ನು ಬಡಿಸಿ ತಿಂಡಿ ಇರ್ಲಿ, ಚಾ ಇರ್ಲಿ, ನಾಷ್ಟ ಇರ್ಲಿ, ಅದು ಕೂಡ ಒಂದು ಸಂತೋಷವ ನಮ್ಮ ಮನೆಯವರಿಗೆ. ನನಗೂ ಕೂಡ ಅದೇ ಸಂತೋಷ. ಯಾರಿಗೆ ನಾನು ಊಟ ಹಾಕ್ತೇನೆ, ನನಗೆ ಅದೊಂದು ನನ್ನ ಮನಸ್ಸಿಗೆ ಕೂಡ ನನಗೆ ತೃಪ್ತಿ ಆಗ್ತದೆ. ನಮ್ಮನೆ ಒಟ್ಟಿಗೆ ಒಂದು ಯಾರಾದ್ರೂ ಊಟ ಮಾಡಿದ್ರಿ, ಅದೊಂದು ನನಗೆ ಸಂತೋಷ. ಹಾಗೆ ನನ್ನ ಸಂಸಾರದವ್ರು, ನನ್ನ ಕುಟುಂಬದವರಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಹಾಗೆ ಇದೆ. ಅದು ನನಗೆ ಐ ಫೀಲ್ ವೆರಿ ಪ್ರೌಡ್. ನಾನು ಬಹಳ ಖುಷಿ ಆಗ್ತದೆ. ಕೃಷಿ ಕಾರ್ಮಿಕನಿಗೆ ಯಾವುದೇ 5 ಸ್ಟಾರ್ ಹೋಟೆಲ್ ಹೋಗಿ ಅವನಿಗೆ ರಸ್ಟಾನ ಭೋಜನ ಕೊಡಿ, ಖುಷಿ ಪಡೋದಿಲ್ಲ. ಕೃಷಿ ಚಟುವಟಿಕೆ ಮಾಡಿ ಒಟ್ಟೊಟ್ಟಿಗೆ ಗದ್ದೆ ಬಿಡೋದಿಲ್ಲ, ಅವನಿಗೆ ಊಟ ಮಾಡಿ ಅದರ ಸಂತೋಷ ಸಂಭ್ರಮವೇ ಬೇರೆ ಸರ್. ಆ ಒಂದು ಗಾಳಿ ಮಧ್ಯೆ, ಆ ಒಂದು ನಾಟಿ ಮಣ್ಣಿನ ವಾಸನೆ ಮಧ್ಯೆ, ಮತ್ತೆ ಜನರ ಎಲ್ಲರೂ ಒಟ್ಟಾಗಿ ಹರಟೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು, ಅದು ಒಂಥರ ತುಂಬಾ ಸಂತೋಷ. ಎಲ್ಲರೂ ಒಟ್ಟಿಗೆ ಕೆಲಸ, ಗಂಡಸರಿರ್ಲಿ ಹೆಂಗಸರಿರ್ಲಿ, ಅವರು ಬೇರೆ ಇವರು ಇಲ್ಲ, ಒಟ್ಟಿಗೆ ಊಟ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ನಮ್ಗೆ ಕೂಡ ಅವರಿಗೂ ಕೂಡ ಖುಷಿ ಆಗ್ತದೆ. ನಮ್ಮೊಟ್ಟಿಗೆ ಕೂತ್ಕೊಂಡು ಅವರು ಊಟ ಮಾಡ್ತಾರೆ, ನಮ್ಮೊಟ್ಟಿಗೆ ಬರ್ತಾರೆ, ನಮ್ಮೊಟ್ಟಿಗೆ ಅವ್ರ ತಿಂದವ್ರು ನಮಗೆ ಕೊಡ್ತಾರೆ. ಹೀಗೆ ಎಲ್ಲ ವಿಷಯ, ಅದು ಮೇನ್ ಇಂಪಾರ್ಟೆಂಟ್. ಅದಕ್ಕಾಗಿ ಇವತ್ತು ಅದು ಇಂಪಾರ್ಟೆಂಟ್. ಈಗ ಅವನ ಕೆಲಸ ಬಂದ ಅವನನ್ನು ಹೇಗೆ ನೀನು ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿಕೆ ಸಾಧ್ಯ ಇಲ್ಲ. ಅದು ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತದೆ. ಮತ್ತೆ ಎಲ್ಲೋ ಒಂದ್ ರೀತಿ ಅದು ಇಡೀ ಒಂದು ದೊಡ್ಡ ಎನರ್ಜಿನ ಕೊಡ್ತೇನೆ. ನಮ್ಮ ಮಾನಸಿಕ ಆರೋಗ್ಯಕ್ಕೆ ದೊಡ್ಡ ಎನರ್ಜಿ ಕೊಡ್ತೇನೆ ನಿಜವಾಗಿ. ಈ ಅಡವಿ ಮಧ್ಯೆ, ತೋಟದ ಮಧ್ಯದಲ್ಲಿ ಊಟ ಮಾಡ್ತಕ್ಕಂಥದ್ದು, ಆ ಗಾಳಿಯಲ್ಲಿ, ಆ ಜನರೊಟ್ಟಿಗೆ ಅದೆಲ್ಲ ಒಂದು ಹರಟೆ ಮಾಡ್ಕೊಂಡು, ಇದು ನಿಜವಾಗ್ಲೂ ಅದೇ ನಾನು ಹೇಳಿದೆ. ಇವತ್ತು ಸಂಜೆ ನಾನು ಕೇಳುವಾಗ ನನಗೆ ಅದು ಕೇಳುವಾಗ ಖುಷಿ ಆಯ್ತು. ಅಂದ್ರೆ ಅಷ್ಟು ಒಳ್ಳೇದು ವಾತಾವರಣ, ಅಷ್ಟು ಒಳ್ಳೇದು ಇದ್ರಿಂದ ಅವರು ಕೊಯ್ಯುವಾಗ ನಮ್ಮನ್ನೇ ನಮ್ಮನ್ನು ಕರೀರಿ ಅಂತ ಹೇಳಿ. ಹಾಗೆ ಇದು ಈ ರೀತಿಯಾಗಿ ಇನ್ನು ಮುಂದುವರಿಬೇಕು ಸರ್. ಯಾಕಂದ್ರೆ ಸಾಕಷ್ಟು ಜನ ಇದರ ಒಂದು ಖುಷಿ ಸಿಕ್ಕಾಗ, ಇದರ ಅನುಭವಕ್ಕೆ ಬಂದಾಗ ಮತ್ತೆ ಇದು ಆರಂಭವಾಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಹೌದು ಸರ್. ಸರ್, ಹಾಗೆ ಒಂದು ಮುಖ್ಯವಾದ ವಿಚಾರ ಬಗ್ಗೆ ತಮಗೆ ಕೇಳಬೇಕು ನಾನು. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ದೇಶ ಅನ್ನೋದಕ್ಕಿಂತ ಕರ್ನಾಟಕಕ್ಕೆ ಬಂದಾಗ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಮತ್ತು ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಭಾಗದಲ್ಲಿ ಆಗಿರ್ಬೋದು, ಸಾಕಷ್ಟು ರೈತರ ಆತ್ಮಹತ್ಯೆಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬಂತು. ಅದಕ್ಕೆ ಬರಗಾಲ ಕಾರಣ ಇರ್ಬೋದು, ಈ ಸರ್ಕಾರಗಳು ಮುನ್ನೊಂದು ಸಾಕಷ್ಟು ಕಾರಣಗಳಿರ್ಬೋದು. ಈ ರೈತರ ಆತ್ಮಹತ್ಯೆಗೆ ಪರಿಹಾರದ ಬಗ್ಗೆ ಯೋಚನೆ ಮಾಡುವಾಗ, ಅಥವಾ ರೈತರ ಆತ್ಮಹತ್ಯೆಗೆ ಕೊನೆ ಎಲ್ಲಿದೆ ಅಂತ ಒಂದು ನೋಡುವಾಗ, ಯಾಕೆ ಈ ರೀತಿ ಆಗ್ತಾ ಇದೆ, ಈ ಪ್ರಕ್ರಿಯೆ ಯಾವಾಗ ನಿಲ್ಲುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸರ್. ಇಲ್ಲಿ ರೈತರ ಆತ್ಮಹತ್ಯೆ ಅಂತ ಹೇಳುವಾಗ, ಹೌದು, ರೈತ ಅಷ್ಟು ಖಿನ್ನತೆಯನ್ನು ಒಳಪಟ್ಟು ಅವ ಆತ್ಮಹತ್ಯೆಗೆ ಒಳಗಾಗ್ತಾನೆ. ಆ ಪರಿಸ್ಥಿತಿಗೆ ಮುಟ್ಟುವಾಗಿ ನಾವು ಸರ್ಕಾರ ಕೂಡ ಮಾಡಬಾರ್ದು, ಆ ರೈತರ ಕೃಷಿ ಚಟುವಟಿಕೆ ಸಂಬಂಧಪಟ್ಟ ಯಾರು ಕೂಡ ಅದಕ್ಕೆ ಬಾಧ್ಯರಾಗಬಾರ್ದು. ಉತ್ತರ ಕರ್ನಾಟಕ ಇರ್ಬೋದು, ನಮ್ಮದು ಕರಾವಳಿ ತುಂಬ ವ್ಯತ್ಯಾಸ ಇದೆ. ಉತ್ತರ ಕರ್ನಾಟಕದಲ್ಲಿ ಬರಡು ಭೂಮಿ ಜಾಸ್ತಿ, ಬರಗಾಲ ಜಾಸ್ತಿ. ಯಾವುದೇ ನಿರೀಕ್ಷೆಯಿಂದ ಬೋರ್ ಹೊಡಿಸ್ತಾನೆ, ಎಷ್ಟೋ ಬಿತ್ತನೆಗೆ ಖರ್ಚು ಮಾಡಿರ್ತಾನೆ. ಬರಗಾಲ ಸುಟ್ಟು ಹೋಗುವಾಗ ಅವನಿಗೆ ಸಾಲ ಮರುಪಾವತಿ ಮಾಡಲಿಕ್ಕಾಗದೆ ಮರ್ಯಾದೆ ಪ್ರಶ್ನೆಯಿಂದಾಗಿ ಆತ್ಮಹತ್ಯೆಗೆ ಒಳಗಾಗ್ತಾನೆ. ಏನಾಗಿದೆ ಅಂತ ಹೇಳಿದ್ರೆ, ಉತ್ತರ ಕನ್ನಡದಲ್ಲಿ ಈಗ ಎಲ್ಲ ರೈತರ ಮಕ್ಕಳು ಕೂಡ ಈಗ ವಿದ್ಯಾವಂತರಾಗಿದ್ದಾರೆ. ಅಪ್ಪ ಅಮ್ಮ ಮಾಡಿದಂಥ ಕೃಷಿ ಪದ್ಧತಿಯನ್ನು ಮಾಡಲಿಕ್ಕೆ ಅವ್ರು ತಯಾರಿಲ್ಲ. ಅವ್ರ ಉದ್ಯೋಗವನ್ನು, ಸರ್ಕಾರ ಉದ್ಯೋಗವನ್ನು, ಇನ್ನಿತರ ಉದ್ಯೋಗವನ್ನು ಅರಸಿಕೊಂಡು ಊರು ಬಿಟ್ಟು ಹೊರಗೆ ಹೋಗ್ತಾರೆ. ಅದು ಅವರೊಂದು ತಿಳಿದ್ಬೇಕು. ನಾನು ಆಗೊಂದ್ಸರಿ ಮಾತು ಹೇಳಿದೆ, ನಾವು ಇವತ್ತು ವಿದ್ಯಾವಂತರಾಗಿ ನಾವು ಸರ್ಕಾರಿ ಉದ್ಯೋಗವೋ ಯಾವುದೋ ಒಂದು ಉದ್ಯೋಗ ಇರಬೇಕಾದ್ರೆ ಅದಕ್ಕೆ ಮೂಲ ಬುನಾದಿ ನಮ್ಮ ಅಪ್ಪ ಅಮ್ಮ ಮಾಡಿದ ಆಸ್ತಿ, ಆ ಬೇಸಾಯ. ವರ್ಷದಲ್ಲಿ ಒಂದು ತಿಂಗಳಾದರೂ ಕೂಡ ಆ ಪರದೇಶದಿಂದ ನಮ್ಮ ಮೂಲ ಊರಿಗೆ ಬಂದು ಅಪ್ಪ ಅಮ್ಮನೊಂದಿಗೆ ಇದ್ದುಕೊಂಡು ಒಂದು ಕೃಷಿ ಚಟುವಟಿಕೆಯಲ್ಲಿ ಯುವಕರಾಗಲಿ ಯುವತಿಯರಾಗಲಿ ಅವ್ರು ಕೈ ಜೋಡಿಸಬೇಕು. ಆಗ ಅವ್ರಿಗೆ ಬಲ ಬರ್ತದೆ.
ಸಾಲ ಇದ್ರೂ ಕೂಡ ಅದನ್ನು ನಾವು ಮರುಪಾವತಿ ಮಾಡುವಂಥ ಒಂದು ನೈತಿಕ ಬೆಂಬಲ ಸಿಗ್ತದೆ. ಹೌದು. ಅದು ಮಾಡಿಲ್ಲ ಅಂತ ಆದರೆ ಬಿಟ್ಟು ಹೋಗೋದಿಲ್ಲ. ಅಪ್ಪ ಮಗಳು ಎಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಎಲ್ಲೇ ಇರಲಿ ಅವ್ರ ಮೂಲ ಮನೆ ಬಿಟ್ಟು ಹೋಗೋದಿಲ್ಲ. ಅವ್ರು ಅದೇ ಕೃಷಿ ಚಟುವಟಿಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲೇ ಅವ್ರು ಏನಾದರೂ ಹೊಸ ಪ್ರಯೋಗ ಮಾಡಲಿಕ್ಕೆ ಬೋರ್ ಹೊಡಿಸೋದು ಹೊಸ ಹೊಸ ಕೃಷಿ ಪದ್ಧತಿಗೆ ಒಳಗಾಗ್ತಾರೆ. ಬರಗಾಲದಿಂದ ಸುಟ್ಟು ಹೋಗುವಾಗ ಅವರು ಬೇಸರದಿಂದ ಆತ್ಮಹತ್ಯೆ ಮರ್ಯಾದೆಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಉತ್ತರ ಕರ್ನಾಟಕದ ಪರಿಸ್ಥಿತಿ. ಅದಕ್ಕೆ ಸರ್ಕಾರದ ಕೂಡ ಕೆಲವು ಕೊಡಬೇಕಾಗ್ತದೆ. ನಮ್ಮ ಇಲ್ಲಿ ದಕ್ಷಿಣ ಉಡುಪಿಯಲ್ಲಿ ಅಂತ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಕೃಷಿ ಕಾರ್ಮಿಕರಿಲ್ಲ. ಆದ್ರಿಂದಾಗಿ ನಾವಿಲ್ಲಿ ಆತ್ಮಹತ್ಯೆ ಮಾಡೋ ಪ್ರಸಂಗ ಇಲ್ಲ. ಬೇಸಾಯ ಮಾಡಲಿಕ್ಕೆ ಇಲ್ಲಿ ಜಾಸ್ತಿ ಮುಂದೆ ಬರೋದಿಲ್ಲ. ಎಲ್ಲ ಹೆಚ್ಚಿನ ಭೂಮಿ ಮೇಲೆ ಹಡಿಲು ಬೀಳ್ತದೆ. ಇಲ್ಲಿ ಇನ್ನೊಂದು ಕಾರಣಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಪರೀತ ಮಳೆ ಬರ್ತದೆ, ಭೂಮಿ ಫಲವತ್ತು ಉಳಿಯುವುದಿಲ್ಲ. ಬೆಟ್ಟ ಗುಡ್ಡದಿಂದ ಸೇರಿದಂಥ ಪ್ರದೇಶ, ನೀರು ಎಷ್ಟು ಬರ್ತದೆ ಅಷ್ಟೇ ನೀರು ಕೊಚ್ಚಿಕೊಂಡು ಹೋಗ್ತದೆ. ಬಯಲು ಸೀಮೆ ಹಾಗೆ ಇಲ್ಲ, ಬಂದಂತ ನೀರು ಅಲ್ಲಿ ಇಂಗ್ತದೆ. ನಮ್ಮಲ್ಲಿ ಎಷ್ಟೋ ನೀವು ಒಂದು ಬೆಳೆಗೆ ಗೊಬ್ಬರ ಹಾಕಿ ಅದಕ್ಕೆ ಏನ್ ಬೇಕು ಹಾಗೆ, ಅದು ಒಂದು ಬೆಳೆಗೆ ಮಾತ್ರ, ಮತ್ತೊಂದು ಬೆಳೆಗೆ ಅದು ಉಳಿಯುವುದಿಲ್ಲ. ಅದು ಅಷ್ಟೇ ನೀರಿನೊಟ್ಟಿಗೆ ಕೊಚ್ಚಿಕೊಂಡು ಹೋಗ್ತದೆ. ಇದಕ್ಕೆ ಪರಿಹಾರವಾಗಿ ನಮ್ಮ ಸರ್ಕಾರದವರು ಕೂಡ ಅಲ್ಲಿ ತಡೆಗೋಡೆ, ವ್ಯಾಂಟೆಡ್ ಡ್ಯಾಮ್ ಎಲ್ಲ ಮಾಡಿ, ಬೇರೆ ಇಂಗುಗುಂಡಿ ಎಲ್ಲ ಮಾಡಿ ಅಂತಾರೆ. ನೋಡಿ ಈ ವರ್ಷ ನೋಡಿ ಇಷ್ಟು ವರ್ಷ ಬರಲಿಲ್ಲ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗೆ ನೀರಿನ ಬರ ಈ ವರ್ಷ ಇವತ್ತೆಲ್ಲ ಇವರು ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದ್ದಾರೆ. ಬರುವ ವರ್ಷ ಕೂಡ ಈ ರೀತಿ ಅದು ಹೇಗೆ ಅಂತ. ನಮ್ಮೂರಲ್ಲಿ ಈ ಪರಿಸ್ಥಿತಿ ಇಲ್ಲ. ನಮ್ಮೂರಲ್ಲಿ 2-3 ವೆಂಟೆಡ್ ಡ್ಯಾಮ್ ಉಂಟು. ಅದಕ್ಕೆ ಸರಿಯಾದ ಸಮಯಕ್ಕೆ ನಾವೆಲ್ಲ ಸೇರಿಕೊಂಡು ಸರ್ಕಾರದವರು ಸೌಲಭ್ಯ ತಗೊಂಡು ಅದಕ್ಕೆ ಡ್ಯಾಮ್ಗೆ ಹಲಗೆ ಹಾಕಿ ನೀರನ್ನು ಶೇಖರಣೆ ಮಾಡಿದಿಂದಾಗಿ ನಾನು ಹೇಳಿದಿಲ್ಲ, ಏಪ್ರಿಲ್ ಮೇಲೆ ಕೂಡ ನಮ್ಮ ಸುತ್ತಮುತ್ತ ನಮ್ಮ ಕುಡಿಯುವ ಬಾವಿಯಲ್ಲಿ 15-20 ನೀರು ಇದೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಕೃಷಿ ಚಟುವಟಿಕೆ ಮಾಡಿದಿಂದಾಗಿ ನಮ್ಮ ಅನುಭವದ ಮಾತ್ರ ಹೇಳ್ತಿದ್ದೇನೆ. ಖಂಡಿತ ಸರ್. ಒಂದು ತಮಗೆ ನಾನು ಕೇಳಬೇಕು, ಇವತ್ತು ನಮ್ಮ ಆಗ ನಾವು ಹೇಳಿದೆವು, ಒಂದು ಇವತ್ತಿನ ಯುವ ಪೀಳಿಗೆಗೆ ತಂದೆ ತಾಯಿಗಳಾದವರು ಪೋಷಕರಾದವರು ಯಾವ ರೀತಿ ಮಕ್ಕಳಿಗೆ ಒಂದು ಅಭಿರುಚಿಯನ್ನು ಅಥವಾ ಹೀಗೆ ಒಂದು ಕುದುರೆಗೆ ಇದನ್ನು ಕಟ್ಟಿದ ಹಾಗೆ ನಾವು ಹೀಗೆ ಹೋಗಬೇಕು, ಇದೇ ಜೀವನ ಅನ್ನೋ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ, ಇನ್ನು ಒಂದು ಗ್ರಾಮ ಅಂತಿದ್ದಾಗ ಇಲ್ಲಿ 4-6 ಜನ ಹಿರಿಯರಿರ್ತಾರೆ, 4-6 ಜನ ಮುಖಂಡರಿರ್ತಾರೆ, ಒಂದಷ್ಟು ಬೇರೆ ಬೇರೆ ಅದು ರಾಜಕೀಯ ಅನ್ಬೋದು ಅಥವಾ ಹಿರಿಯರು ಅನ್ನೋ ಒಂದು ಜನರಲ್ ಆಗಿ ನೋಡೋದಾದರೆ ಒಂದು ಗ್ರಾಮಕ್ಕೆ ಸಾಕಷ್ಟು ಜನ ಹಿರಿಯ ಮುಖಂಡರಿರ್ತಾರೆ. ಅವರೆಲ್ಲ ಸೇರಿಕೊಂಡು ಒಂದು ಸಣ್ಣದಾಗಿ ಪ್ರತಿ ಸುಗ್ಗಿ ಕಾಲಕ್ಕೆ ಒಂದು ರೀತಿಯಾದಂಥ ಅದಕ್ಕೆ ಹೆಸರುಗದ್ದೆ ಓಟ ಈ ಥರದ್ದು ಮಾಡುವಾಗ ಒಂದಷ್ಟು ಕೃಷಿ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ಸ್ಪರ್ಧೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಮೂಲಕ ಯುವ ಪೀಳಿಗೆ ಕೃಷಿಯತ್ತ ಆಕರ್ಷಣೆ ಆಗಲಿಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು, ಅದನ್ನು ಯಾವ ರೀತಿಯಾಗಿ ಮಾಡಬಹುದು ಸರ್ ನಿಮ್ಮ ಒಂದು ಆಲೋಚನೆಯಲ್ಲಿ? ಕೃಷಿ ಇಲಾಖೆ ಅಂದ್ರೆ ಏನು ಮಾಡುದು, ಗ್ರಾಮಗಳಲ್ಲಿ ಹಿರಿಯರು ಒಟ್ಟುಗೂಡಿ ಮಕ್ಕಳನ್ನ ಅಂತ ಕರೆದ್ರು ಕೂಡ ಅವರು ಬರ್ಲಿಕ್ಕೆ ಹತ್ತಿರ ಬರ್ಲಿಕ್ಕೆ ಅವರಿಗೆ ಮನಸ್ಸೇರಿ ಹಿಂದೆ ಇಟ್ಟು ಹಾಕ್ತಾರೆ. ಅದನ್ನು ಗವರ್ಮೆಂಟ್ ಏನಾದರೂ ಮಾಡಿ ಸರ್ಕಾರದವರು ಅದಕ್ಕೆ ಏನಾದರೂ ಉತ್ತೇಜನ ಕೊಟ್ಟು ಅದನ್ನು ಮಾಡಬೇಕಾ ಹೊರತು ಊರಿನವರು ಮಾಡಿದರೆ ಅದಕ್ಕೆ ಯಾರು ಆಸಕ್ತಿ ತೋರಿಸಲಾರು. ಯಾಕಂದ್ರೆ ಇವತ್ತು ಗ್ರಾಮಗಳಲ್ಲಿ ನೋಡಿ ಸರ್, ಈಗ ದೊಡ್ಡ ದೊಡ್ಡ ಲಕ್ಷಾಂತರ ಹಣವನ್ನ ಖರ್ಚು ಮಾಡಿ ನಾವು ಕ್ರಿಕೆಟ್ ಕ್ಲಬ್ಗಳನ್ನ ಮಾಡಿ, ಒಂದು ಕಬಡ್ಡಿಗಳನ್ನ ಮಾಡಿ, ಅಲ್ಲ ಆಟಗಳು ಬೇಕು, ನಮ್ಮ ಆಟಗಳು ಕೂಡ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಬದುಕಿಗೆ ಬೇಕಾದದ್ದು. ಹಾಗೆಯೇ ಕೃಷಿಗೂ ಕೂಡ ಒಂದು ಉತ್ತೇಜನ ಕೊಡೋದಕ್ಕೆ ಏನಾದ್ರೂ ಒಂದಷ್ಟು ಕಾಂಪಿಟೇಷನ್ಗಳನ್ನ ಮಾಡ್ತಕ್ಕಂಥದ್ದು ಅದು ಒಂದು ಅಗತ್ಯತೆ ಇದೆ ಅಲ್ವಾ ಸರ್? ಈಗ ನೋಡಿ, ಯಾವುದೋ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಬ್ಬ ಕ್ರೀಡಾಪಟು ಇದ್ರೆ, ಸರ್ಟಿಫಿಕೇಟ್ ಇದ್ರೆ ಅವನಿಗೆ ಅದರಲ್ಲಿ ಸ್ವಲ್ಪ ರಿಸರ್ವೇಶನ್. ನಾನು ಹೇಳುದು, ನಮ್ದು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ ನಾವು. ಸರ್ಕಾರದ ಒಂದು ಕಾನೂನು ತರಬೇಕು. ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡೋದು. ಆ ಸರ್ಟಿಫಿಕೇಟ್ ಮುಖೇನ ಅವನಿಗೆ ಸೌಲಭ್ಯಗಳನ್ನ ಕೊಡುವಾಗೆ ಮಾಡಿದ್ರೆ ಸ್ವಲ್ಪ ಕೃಷಿ ಬಗ್ಗೆ ಯುವಕರಿಗೆ ನನಗೂ ಕೂಡ ಸಿಗಬಹುದಂತ ಒಂದು ಸ್ವಲ್ಪ ಆಸಕ್ತಿ ಮೂಡಬಹುದು. ಖಂಡಿತ ಇದು ಒಂದು ಬಹಳ ಮುಖ್ಯವಾದ ವಿಚಾರ ಸರ್. ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಈ ರೀತಿ ಆದ್ರೆ ಪರಿಸರಗಳಲ್ಲಿ ಹೆಚ್ಚು ಕೆಲಸ ಮಾಡಿದಂಥವ್ರಿಗೆ, ಒಂದು ಇಂತಿಷ್ಟು ಗಿಡ ಮರಗಳನ್ನ ನೆಟ್ಟಂತವ್ರಿಗೆ ಒಂದು ರಿಸರ್ವೇಶನ್, ಇಂತಿಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡಿದವ್ರಿಗೆ, ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟವ್ರಿಗೆ, ಅಥವಾ ಇಷ್ಟು ಜನ ಉತ್ತೇಜನ ಮಾಡಿದವ್ರಿಗೆ, ಇದು ಬಹಳ ಮುಖ್ಯವಾದ ವಿಚಾರ. ಇದು ಆಗ್ಲೇಬೇಕಾದದ್ದು ಸರ್. ಈ ರೀತಿಯಾದ ಇದು ತುಂಬಾ ಮುಖ್ಯವಾದ ವಿಚಾರ. ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆ ಆದ್ರೆ ದಿಢೀರಂತೆ ಬದಲಾವಣೆಯ ಕ್ರಾಂತಿ ಆದ್ರೂ ಆಗ್ಬಹುದು. ನಾನು ಮೊನ್ನೆ ನಿಮ್ದು ಸ್ಪಂದನ ಟಿವಿಯಲ್ಲಿ ನಾನು ಮೊನ್ನೆ ಸಾಲಿನವರ ಮನೆಯಲ್ಲಿ ಅವರ ಕೃಷಿ ಚಟುವಟಿಕೆ ಮಾಡೋ ಒಂದು ವಿಚಾರ ಹೇಳಿದೆ. ಇವತ್ತು ದೊಡ್ಡ ದೊಡ್ಡ ಉದ್ದಿಮೆ ಇದೆಲ್ಲ ಬರ್ತದೆ, ಇಂಡಸ್ಟ್ರಿ ಎಲ್ಲ ನಮ್ಮ ಊರಿಗೆ ಬರ್ತದೆ. ಒಂದು ಕಡೆ ಉದ್ದಿಮೆ ಪ್ರಾರಂಭಿಸುವಾಗ ಸುತ್ತಮುತ್ತಲ ಎಷ್ಟೋ ಕೃಷಿ ಭೂಮಿ ನಾಶ ಆಗ್ತದೆ. ಆ ಉದ್ದಿಮೆ ಪರವಾನಗಿ ಕೊಡುವಾಗ ಆ ಉದ್ದಿಮೆದಾರರಿಗೆ
ಇಷ್ಟೇ ಕೃಷಿ ಭೂಮಿಯನ್ನು ನಾವು ಎಲ್ಲಿ ಹಡಿಲು ಬಿದ್ದಂಥ ಜಾಗವನ್ನು ಕೃಷಿ ಮಾಡಿ ಸ್ವಲ್ಪ ಅದಕ್ಕೆ ಉತ್ತೇಜನ ಕೊಡೋದು. ಈಗ ನೋಡಿ ಮಂಗಳೂರಲ್ಲಿ MRPL ಇರ್ಬೋದು, ಅದ್ರ ಸುತ್ತಮುತ್ತ ನಾವು ಹೋದ್ರೆ ಗೊತ್ತಾಗ್ತದೆ ಎಷ್ಟು ಕೃಷಿ ಭೂಮಿ ಹಾಳಾಗಿದೆ ಅಂತ. ಈಗ ಉಡುಪಿಯಲ್ಲಿ ಕೂಡ ಥರ್ಮಲ್ ಪ್ರಾಜೆಕ್ಟ್ ಕೂಡ ಇರ್ಬೋದು, ಅದ್ರ ಸುತ್ತಮುತ್ತ ಕೂಡ ಎಷ್ಟು ಕೃಷಿ ಭೂಮಿ ಹಾಳಾಗಿದೆ ಅಂತ ಗೊತ್ತು. ಅದಕ್ಕೆ ಅವ್ರು ಒಂದು ಕಡೆ ನಮಗೆ ಇದು ಕೂಡ ಇಂಡಸ್ಟ್ರಿ ಕೂಡ ಬೇಕು, ಅದಕ್ಕೆ ಪೂರಕವಾಗಿ ಆ ಇಂಡಸ್ಟ್ರಿ ಅವರು ಕೂಡ ಕೃಷಿಗೆ ಕೂಡ ಇನ್ನೊಂದು ಕಡೆ ತುಂಬಾ ಕಡೆ ಹಡಿಲು ಬಿದ್ದ ಜಾಗವನ್ನು ಅದನ್ನು ವೃದ್ಧಿ ಮಾಡ್ಬೇಕಂತ, ಎಷ್ಟು ಮಾಡ್ಬೇಕಂತ ಕಂಪಲ್ಸರಿ ಮಾಡ್ಬೇಕಂತ ಅವರಿಗೆ ಒಂದು ಪರ್ಮಿಷನ್ ಕೊಡುವಾಗಲೇ ಲೈಸೆನ್ಸ್ ಕೊಡುವಾಗ ಕಾನೂನು ಮಾಡಿದ್ರೆ ಇನ್ನು ಕೂಡ ಇಂಪ್ರೂವ್ಮೆಂಟ್ ಆಗಲಿ ಸಾಧ್ಯ ಇದೆ, ಹಸಿರು ಕ್ರಾಂತಿ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಊರಲ್ಲಿ. ಖಂಡಿತ ಸರ್. ಈಗ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ಅಂತ ಹೇಳಿಕೊಳ್ಳೋದಕ್ಕೆ ಯಾರು ಸಿಗ್ಲಿಕ್ಕಿಲ್ಲ. ನಮ್ಮ ಕೃಷಿಯನ್ನ ಅಥವಾ ನಮ್ಮ ಜಮೀನನ್ನ ನಾವೇ ಕೃಷಿ ಮಾಡಬೇಕಾದ ಒಂದು ಪರಿಸ್ಥಿತಿ ಬರಬಹುದು. ಆಗ ನಾವು ನಮ್ಮ ಕೃಷಿ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ, ಗೊತ್ತೇ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟ್ ನೀವು ಹೇಳಿದಾಗೆ ಒಂದು ಬೆಳೆಯನ್ನಾದ್ರೂ ನಾವು ಬೆಳೆದ್ರೆ ನಮ್ಮಲ್ಲಿ ಒಂದು ನಮ್ಮ ಬದುಕಿಗೆ ಏನು ಬೇಕು ಅದನ್ನಾದ್ರೂ ನಾವು ತರಕಾರಿ, ಒಂದಷ್ಟು ಭತ್ತ, ಎಷ್ಟು ಬೇಕು ಒಂದು 4-6 ಒಟ್ಟಾಗಿ 4-6 ಜಮೀನಿನ ಮಾಲೀಕರು ಒಟ್ಟಾಗಿ ಎಲ್ಲರೂ ಒಂದ್ ದಿವಸ ನಮ್ಮ ಜಮೀನಲ್ಲಿ ಒಂದ್ ದಿವಸ ನಿಮ್ಮ ಜಮೀನಲ್ಲಿ ಹೀಗೆ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಹೆಚ್ಚಿನ ಮಟ್ಟದಲ್ಲಿ ಅದು ಹವ್ಯಾಸವಾಗಿ ಆದ್ರೂ ರೂಢಿ ಆಗುವ ಅಗತ್ಯತೆ ಇದೆ ಸದ್ಯಕ್ಕೆ. ಹೌದು ಸರ್. ಈ ರೀತಿಯಾದ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಎಲ್ಲ ಕಡೆ ಆಗಬೇಕು. ಇದಕ್ಕೆ ಸರ್ಕಾರಗಳು ಒಂದಷ್ಟು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಆಗಬೇಕಾದದ್ದು ಬಹಳ ಮುಖ್ಯ. ಇನ್ನು ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಕೂಡ ಒಂದಷ್ಟು ಯೋಜನೆಗಳನ್ನ ರೂಪಿಸ್ಬೋದು. ಮತ್ತು ಈ ಬಗ್ಗೆ ಅದೇ ಈಗ ಹಾಗೆ ಹೇಳಿದ್ರು ಸರ್, ಒಂದು ಯಾರೇ ಒಂದು ಹಣವನ್ನು ಖರ್ಚು ಮಾಡಿ ಒಂದು ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡೋದು ಕಷ್ಟ ಆಗ್ತದೆ. ಆದರೆ ಸರ್ಕಾರಗಳು ಮಾಡ್ಬೋದು ಅಂದಾಗ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರವಿದೆ, ಗ್ರಾಮ ಪಂಚಾಯತ್ ಅಂತಕ್ಕಂಥದ್ದು. ಅವರೇ ಪ್ರತಿ ವರ್ಷ ಒಂದಷ್ಟು ಕೃಷಿ ಬಗ್ಗೆ ಶಿಬಿರಗಳನ್ನು ಮಾಡ್ತಕ್ಕಂಥದ್ದು, ಕೃಷಿ ಬಗ್ಗೆ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಕೃಷಿ ಬಗ್ಗೆ ಒಂದಷ್ಟು ಯಾರು ಕೃಷಿಯಲ್ಲಿ ಸಾಧಕರು ಅಂತ ಅನ್ಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಒಟ್ಟು ಮಾಡಿ ಅವ್ರ ಕಡೆಯಿಂದ ಯೂತ್ಸ್ಗೆ ಆಗಿರ್ಬೋದು ಒಂದಷ್ಟು ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿ ಅನಿವಾರ್ಯತೆ ಇದೆಯಾ ಅಂತ ಸರ್? ಈ ರೀತಿ ಮತ್ತೆ ಯಾರು ಅಡಿಲಿದೆ ಅವರ ನಿಮಗೆ ಏನು ಪ್ರಾಬ್ಲಮ್ ನೀವು ಯಾಕೆ ಮಾಡುದಿಲ್ಲ ಅವರ ಮನೆಗೆ ಹೋಗಿ ಸ್ವಲ್ಪ ವಿಚಾರಿಸಿ, ಸ್ವಲ್ಪ ಅದನ್ನು ನಿಮಗೆ ಬೇಕಾದ ಸ್ವಲ್ಪ ನಾವು ಪ್ರೋತ್ಸಾಹ ಕೊಡ್ತೇವೆ, ನೀವು ಸ್ವಲ್ಪ ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹಾಗೆ ಎಲ್ಲ ಏನಾದ್ರು ಪ್ರೋತ್ಸಾಹ ಕೊಟ್ರೆ ಸ್ವಲ್ಪ ಮಾಡ್ಲಿಕ್ಕೆ ಎಲ್ಲರೂ ಸ್ವಲ್ಪ ಮಾಡ್ಬೋದು. ಖಂಡಿತ ಸರ್, ಆ ರೀತಿ ಡೆವಲಪ್ಮೆಂಟ್ ಆಗ್ಬೋದು. ನೋಡಿ ಉದಾಹರಣೆ ನೋಡಿ, ಸಾಲೇನವರೀಗ ಅಲ್ಲಿ ಬೇಸಾಯ ಮಾಡೋದ್ರಿಂದಾಗಿ ಅವರು ಸುತ್ತಮುತ್ತ ಒಂದು 10-15 ಜನ ಹಡಿಲು ಬಿದ್ದಂತ ಜಮೀನನ್ನ ಅವ್ರ ಸುತ್ತಮುತ್ತಲ ಬೇಸಾಯ ಮಾಡ್ತಾರೆ. ನಾನೀಗ ಕೃಷಿ ಮಾಡೋದ್ರಿಂದಾಗಿ ನನ್ನ ಸುತ್ತಮುತ್ತ ಒಂದು 10-20 ಜನ ಕೃಷಿಕರು ನಮ್ಮನ್ನು ಅವಲಂಬಿಸಿಕೊಂಡು ಕೃಷಿ ಮಾಡ್ತಾರೆ. ಕಾರಣ ಇಷ್ಟೇ, ನಾವು ಯಂತ್ರ ಟಿಲ್ಲರ್ ಅವರಿಗೆ ಬೇಕಾದ ವ್ಯವಸ್ಥೆ ನಾವು ಕೊಡ್ತೇವೆ, ಟಿಲ್ಲರ್ ಬೇಕಾದ ಟಿಲ್ಲರ್ ಇದು ಅದು ಏನು ಅರೇಂಜ್ಮೆಂಟ್ ಅವರಿಗೆ ಏನು ಸವಲತ್ತು ಬೇಕಿದ್ರೆ ನಮಗೆ ಕೇಳಿದ್ರೆ ನಾವು ಅರೇಂಜ್ಮೆಂಟ್ ಮಾಡಿ ಕೊಡ್ತೇವೆ ಅವರಿಗೆ. ಖಂಡಿತ ಸರ್. ಅದನ್ನು ಸ್ವಲ್ಪ ಒಟ್ಟಿಗೆ ಸೇರಿ ಮಾಡಿದ್ರೆ ಸ್ವಲ್ಪ ಆಸಕ್ತಿ ಮೂಡ್ತದೆ. ಹೌದು, ನಿಜ ನಿಜ ನಿಜ. ಸಣ್ಣ ಪುಟ್ಟ ಜಮೀನಿದ್ದವರಿಗೆ ದೊಡ್ಡ ಜಮೀನವರು ಸಪೋರ್ಟ್ ಮಾಡದಿದ್ರೆ ಅವ್ರು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಒಂದೊಂದು ಜಮೀನು ಒಂದು 1/2 ಎಕರೆ ಜಮೀನು ಇರ್ತದೆ, ಅದನ್ನ ಅವನಿಗೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ದು ಜಮೀನು ನೊಟ್ಟಿಗೆ ಅದನ್ನು ಸೇರಿಸ್ಕೊಂಡು ಮಾಡಿದ್ರೆ ಅದನ್ನ ಮಾಡ್ಲಿಕ್ಕೆ. ಒಟ್ಟಾಗಿ ಈಗ 3 ಜನ ನಾವು ಬೇರೆ ಬೇರೆ ನಮ್ಮಲ್ಲಿ ಜನ ಇಲ್ಲ ಅಂದಾಗ ನನ್ನದು ಒಂದ್ ದಿವಸ ಮಾಡೋದು, ನಿಮ್ಮದು ಒಂದ್ ದಿವಸ ಮಾಡೋದು, ಈಗ ಖುಷಿಯಾಗಿ ಸಮಾನತೆನೂ ಬರ್ತದೆ ಮತ್ತೆ ಎಲ್ಲರ ಕೆಲಸನೂ ಆಗ್ತದೆ. ಇಲ್ಲಿ ಯಾರು ಕಾರ್ಮಿಕರು ಆಗೋದಿಲ್ಲ, ಮಾಲೀಕರು ಆಗೋದಿಲ್ಲ ಅಲ್ವಾ? ಉಳುವವನೇ ಭೂಮಿ ಒಡೆಯ ಅಂದಾಗೆ ನಮ್ಮ ಕೆಲಸವನ್ನು ನಾವೇ ಮಾಡಿ ನಮ್ಮ ಜಮೀನಿಗೆ ದುಡಿದ ಸಾರ್ಥಕತೆಯೂ ಕೂಡ ನಮಗೆ ಸಿಗುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಾವು ತಿಳಿಸಿಕೊಟ್ರೆ, ಮತ್ತು ನಿಮ್ಮ ಬದುಕಿನಲ್ಲಿ ಕೃಷಿಯ ಬಗ್ಗೆ ನಿಮಗೆ ಕಂಡುಕೊಂಡಂಥ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿಶೇಷವಾಗಿ ನಿಮ್ಮಿಬ್ಬರಿಗೂ ಕೂಡ ಸಾಕಷ್ಟು ಧನ್ಯವಾದಗಳನ್ನು ಸಮರ್ಪಿಸ್ತೀವಿ ಸರ್. ನಮಸ್ತೆ ವೀಕ್ಷಕರೇ, ಸಾಲಿಯಾನ್ ಕೃಷಿ ಪ್ರೇಮ ಅಂತಕ್ಕಂಥ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಕೃಷಿಯ ಬಗ್ಗೆ ಒಂದಷ್ಟು ಏನು ಕೃಷಿಯ ಬಗ್ಗೆ ಅಗಾಧವಾದ ಆಸಕ್ತಿಯನ್ನು ಹೊಂದಿರತಕ್ಕಂಥ, ಹವ್ಯಾಸವನ್ನು ಹೊಂದಿರತಕ್ಕಂಥ ಇಬ್ಬರು ವಿಶೇಷವಾದಂಥ ಅತಿಥಿಗಳೊಟ್ಟಿಗೆ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ಅವರ ಅನುಭವದ ಹಂಚಿಕೆಯನ್ನು ಪಡೆದುಕೊಂಡ್ವಿ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.